ನಮಸ್ಕಾರ ವೀಕ್ಷಕರೇ, ಆರ್.ಡಿ ಸ್ಟಾರ್ ಚಿರಶ್ರೀ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷಿತಾ ಭಟ್. ಇವತ್ತು ಕೂಡ ಎಂದಿನಂತೆ ನಾನೊಬ್ಬ ಪ್ರತಿಭೆಯೊಂದಿಗೆ ಬಂದಿದ್ದೇನೆ. ಅವರು NSS ಮುಖಾಂತರ ನಮ್ಮ ಉಡುಪಿಯನ್ನು, ನಮ್ಮ ರಾಜ್ಯವನ್ನು ರಾಷ್ಟ್ರಮಟ್ಟದಲ್ಲಿ ಪ್ರತಿಬಿಂಬಿಸಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಚಿರಶ್ರೀ ಅವರೇ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನನ್ನ ಮೊದಲನೇ ಪ್ರಶ್ನೆ ಏನಪ್ಪ ಹೇಳಿದರೆ, ನೀವೀಗ RD ಮುಖಾಂತರ NSS ಮುಖಾಂತರ ನಮ್ಮ ರಾಜ್ಯವನ್ನು, ಉಡುಪಿಯನ್ನು ಪ್ರತಿಬಿಂಬಿಸಿದ್ದೀರಿ ಡೆಲ್ಲಿಯಲ್ಲಿ. ಸೊ ನಿಮಗೆ ಹೇಗೆ ಅನ್ನಿಸ್ತಿದೆ? ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಫಸ್ಟ್ RD ಅಂದರೆ ಎಂತ ಅಂತಲೇ ಗೊತ್ತಿರಲಿಲ್ಲ ನನಗೆ. RD ಫುಲ್ ಫಾರ್ಮ್ಸೇ ಸರಿ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಆಮೇಲೆ ನಮ್ಮದು ಕ್ಯಾಂಪ್, ನಾನು ಫಸ್ಟ್ ಇಯರ್ ವಿಲೇಜ್ ಕ್ಯಾಂಪ್ ಕೋಟದಲ್ಲಿ ಇತ್ತು, ಅಲ್ಲಿ ಹೋಗಿದ್ದೆ. ಅಲ್ಲಿ ಸರ್ ಹೇಳಿದರು RD ಸ್ಟಾರ್ ಪ್ರಸಾದ್ ಅಂತ, ನಮ್ಮದು ಲಾಸ್ಟ್ ಇಯರ್ ಅವರು ಸೀನಿಯರ್, ಅವರು ಲಾಸ್ಟ್ ಇಯರ್ RD ಮಾಡಿದರು ಡೆಲ್ಲಿ. ಹಾಗಾಗಿ ಅವ್ರು ಹೇಳ್ತಾ ಇದ್ರು ಇವರು ಡೆಲ್ಲಿಗೆ ಹೋಗ್ತಿದ್ದಾರೆ. ತುಂಬ ಇಂಟ್ರೆಸ್ಟ್ ಆಯಿತು, ಎಂತ ಇರ್ಬೋದು ಇದು ಅಂತ. ಸರ್ ಅವ್ರ ಹತ್ರ ಕೇಳಿದೆ, ಅಣ್ಣನ ಹತ್ರ, ಎಂತ ಇದು ಅಂತ. ಅವ್ರು ಹೇಳಿದರು ರಾಜ್ಪಥಲ್ಲಿ ಮಾರ್ಚ್ ಮಾಡಲಿಕ್ಕೆ ಸಿಗುವಂಥದ್ದು ಕ್ಯಾಂಪ್ ಇದು ಅಂತ. ತುಂಬ ಎಕ್ಸೈಟ್ ಆಯಿತು ಕೇಳಿ. ಆಮೇಲೆ ಅವ್ರ ಹತ್ರ ಅದರದ್ದು ಡೀಟೇಲ್ಸ್ ಎಲ್ಲ ಕೇಳ್ತಾ ಇದ್ದೆ. ನನಗೆ ಕೇಳಿದ್ರು ಅವರು, ನೀನು ಹೋಗ್ತೀಯಾ, RD ಮಾಡ್ಬೋದಾ ನಿನಗೆ ಅಂತ. ನಾನು ಹೇಳಿದೆ ನೋಡುವ, ಟ್ರೈ ಮಾಡ್ತೇನೆ, ಆಗುದಾದ್ರೆ ಆಗ್ತದೆ ಅಂತ. ಈಗ RD ಹೇಳಿದರೆ ರಿಪಬ್ಲಿಕ್ ಡೇ ಪರೇಡ್. ಎಸ್, RD ಅಂದರೆ ರಿಪಬ್ಲಿಕ್ ಡೇ ಪರೇಡ್ ಕ್ಯಾಂಪ್. ಅದನ್ನು ಡೀಟೇಲ್ಸ್ ಅವ್ರ ಹತ್ರ ಕೇಳಿ ಅದಕ್ಕೆ ವರ್ಕ್ ಸ್ಟಾರ್ಟ್ ಮಾಡಿ ಆಮೇಲೆ RD ಕ್ಯಾಂಪಿಗೆ. ಈಗ ನಿಮ್ಮದು ಪ್ರಿಪ್ರೇಷನ್ಸ್ ಹೇಗೆ ಇತ್ತು? ಪ್ರಿಪರೇಷನ್ಸ್ ಅಂದರೆ ಅಲ್ಲಿ ಜಾಸ್ತಿಯಾಗಿ ಕಲ್ಚರಲ್ ಹಾಗೂ ಪರೇಡ್ ಇದರಿಂದ. ಕಲ್ಚರಲ್ಸ್ ನಾನು ಯಕ್ಷಗಾನದಿಂದ ಹೋದದ್ದು. ಯಕ್ಷಗಾನ ಫಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅದು RDಗೋಸ್ಕರ. ಆಮೇಲೆ ಪರೇಡ್ ಇವರು ಪ್ರಸಾದ್ ಅಣ್ಣನ ಹತ್ರನೇ ಡೈಲಿ ಈವ್ನಿಂಗ್ ಪ್ರಾಕ್ಟೀಸ್ ಮಾಡಿಸ್ಕೊಂಡು ಕಲ್ತು ಅಜ್ಜರ್ ಕಾರ್ಡ್ ಗ್ರೌಂಡಿಗೆ ಹೋಗಿ ಅಲ್ಲಿ ಸ್ಟಾಮಿನಾ ಬಿಲ್ಡ್ ಮಾಡಲಿಕ್ಕೆ ಒಂದು 4-5 ರೌಂಡ್ಸ್ ಓಡಿ, ಆಮೇಲೆ ವಾರ್ಮ್ ಅಪ್. ಎಸ್, ಅಲ್ಲಿ ಒಂದು 4-5 ರೌಂಡ್ ಓಡಿ ಆಮೇಲೆ ಪರೇಡ್ ಪ್ರಾಕ್ಟೀಸ್ ಮಾಡ್ತಾ RDಗೆ ಡ್ರಿಲ್ ಮಾಡ್ತಾ ಇದ್ರಿ? ಎಸ್, ಡ್ರಿಲ್ ಮಾಡ್ತಾ ಇದ್ದೆ. ಸೀನಿಯರ್ ಒಟ್ಟಿಗೆ ಡ್ರಿಲ್ ಕರೀತಿದ್ರಿ. ಹೌದು. ಇದೀಗ RD ಹೇಳಿದ್ರೆ ತುಂಬಾ ಸ್ಟೆಪ್ಸ್ ಇರ್ತದೆ, ತುಂಬಾ ಪ್ರೊಸೀಜರ್ಸ್ ಇರ್ತದೆ. ನಿಮ್ದು ಹೇಗೆ ಆಯ್ತು? ಎಷ್ಟು ಕ್ಯಾಂಪ್ಸ್ ಇತ್ತು? ನಮಗೆ ಟೋಟಲಿ 4 ಕ್ಯಾಂಪ್ಸ್ ಇರ್ತದೆ. ಫಸ್ಟ್ ಕಾಲೇಜಲ್ಲಿ ಸೆಲೆಕ್ಷನ್ ಮಾಡ್ತಾರೆ, ಯಾರ್ದು ಅಬಿಲಿಟಿ ಚೆಕ್ಸ್, ಕಲ್ಚರಲ್ ಆಗಲಿ ಡ್ರಿಲ್ ಹಾಗೆ ಚೆಕ್ ಮಾಡ್ತಾರೆ. ಅಲ್ಲಿಂದ ನೆಕ್ಸ್ಟ್ ಯೂನಿವರ್ಸಿಟಿ ಕ್ಯಾಂಪಲ್ಲಿ ಮಂಗಳೂರು ಯೂನಿವರ್ಸಿಟಿ ಅಂಡರ್ ಬರೋ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾರೆ. ಒಂದು ಕಾಲೇಜಿಂದ ಒಂದು ಬಾಯ್ ಒಂದು ಗರ್ಲ್ ಬರ್ತಾರೆ. ಅಲ್ಲಿ ಫಸ್ಟ್ ಡ್ರಿಲ್ ಚೆಕ್ ಮಾಡ್ತಾರೆ. NCC ಅವರು ನಮ್ಮದು 12 ಮೆಂಬರ್ಸನ್ನು ಬಿಟ್ಟು ಯಾರ್ದು ಮಾರ್ಚಿಂಗ್ ಚಂದ ಇರ್ತದೆ ಮತ್ತೆ ಪೀಚೆ ಮುಡ್ ಹಾಗೆ ಅದನ್ನು ಯಾವುದು ಕರೆಕ್ಟ್ ಇರ್ತದೆ ಅದನ್ನು ಅದರಲ್ಲಿ ಸೆಲೆಕ್ಟ್ ಮಾಡಿ ಸೈಡಿಗೆ ಹಾಕ್ತಾರೆ. ಹಾಗೆ 12 ಜನರನ್ನು ಸೆಲೆಕ್ಟ್ ಮಾಡ್ತಾರೆ. 12 ಜನರಲ್ಲಿ ಯಾರು ಒಳ್ಳೇದು ಮಾಡ್ತಾರೆ ಅವರನ್ನು ಇಂಟರ್ವ್ಯೂವಿಗೆ ಹಾಕ್ತಾರೆ. ಆ 12 ಮೆಂಬರ್ಸನ್ನು ನೆಕ್ಸ್ಟ್ ಲೆವೆಲ್ ಇಂಟರ್ವ್ಯೂ. ಅಲ್ಲಿ ನಮ್ಮದು NSS ಕೋಆರ್ಡಿನೇಟರ್ ವಿನೀತಾ ಮ್ಯಾಮ್ ಅಂತ, ಅವರು ಇಂಟರ್ವ್ಯೂ ಮಾಡ್ತಾರೆ. ಅದರಲ್ಲಿ ಅವರಿಗೆ ಯಾರು ಇಷ್ಟ ಆಗ್ತದೆ ಅದರಲ್ಲಿ 6 ಜನರನ್ನು ಆ 12 ಬಾಯ್ಸ್ 12 ಗರ್ಲ್ಸಲ್ಲಿ 6 ಬಾಯ್ಸ್ 6 ಗರ್ಲ್ಸನ್ನು ಪಿಕ್ ಮಾಡಿ ನೆಕ್ಸ್ಟ್ ಸ್ಟೇಟ್ ಲೆವೆಲ್ಗೆ ಇಂಟರ್ವ್ಯೂಗೆ ಏನೆಲ್ಲ ಕ್ವೆಶ್ಚನ್ಸ್, ಎಂತಹ ಕ್ವೆಶ್ಚನ್ಸ್ ಕೇಳ್ತಾರೆ? ಕ್ವೆಶ್ಚನ್ಸ್ ಅಂದರೆ ಅಲ್ಲಿ ನಮಗೆ ನಾರ್ಮಲಿ RD ಯಾಕೆ ಬೇಕು ಅದರ ಬಗ್ಗೆ ಕೇಳ್ತಾರೆ. RDಗೆ ಹೇಗೆ ಇಂಟ್ರೆಸ್ಟ್ ಬಂತು, ಅದರಲ್ಲಿ ನೀವು ಇಷ್ಟು ಕಷ್ಟ ಇರ್ತದೆ ಅದನ್ನು ಮಾಡಲಿಕ್ಕೆ ರೆಡಿ ಇದ್ದೀರಾ, ಮತ್ತು ನಮ್ಮದು ಸೆಲ್ಫ್ ಬಗ್ಗೆ ಅಂದರೆ ಅವರಿಗೆ ನಮ್ಮದು ಕಾನ್ಫಿಡೆನ್ಸ್ ಮೇನ್, ಎಷ್ಟು ಮಾತಾಡ್ತೇವೆ, ಎಷ್ಟು ನಮಗೆ ಕಾನ್ಫಿಡೆನ್ಸ್ ಉಂಟು ಅದನ್ನು ಮೇನ್. ನಾವು ಆನ್ಸರ್ ಮಾಡ್ತೇವಾ ಇಲ್ವಾ ಅದು ಸೆಕೆಂಡರಿ. ಹಾಗೆ ಕಾನ್ಫಿಡೆನ್ಸ್ ನೋಡ್ತಾರೆ. ಆಮೇಲೆ ನಮ್ಮದು ಯಾವುದ್ಯಾವುದು ಟ್ಯಾಲೆಂಟ್ಸ್ ಉಂಟು ಅದನ್ನು ಎಕ್ಸಿಬಿಟ್ ಮಾಡಲಿಕ್ಕೆ ಹೇಳ್ತಾರೆ. ನನ್ನದು ಯಕ್ಷಗಾನದ ಒಟ್ಟಿಗೆ ಡ್ರಾಯಿಂಗ್ ಇದ್ದದ್ರಿಂದ ನಾನು ಡ್ರಾಯಿಂಗ್ ಬುಕ್ ತಗೊಂಡು ಹೋಗಿ ಅಲ್ಲಿ ಮ್ಯಾಮ್ ಹತ್ರ ತೋರಿಸಿದ್ದೆ. ಅವರಿಗೆ ತುಂಬ ಖುಷಿಯಾಗಿತ್ತು. ಹಾಗಾಗಿ ಅದು ಸಹ ಒಂದು ಪ್ಲಸ್ ಪಾಯಿಂಟ್ ಆಗಿ ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗಲಿಕ್ಕೆ ಹೆಲ್ಪ್ ಮಾಡಿತ್ತು. ಮತ್ತೆ ಸ್ಟೇಟ್ ಲೆವೆಲ್ ಹೇಗಿತ್ತು? ನೆಕ್ಸ್ಟ್ ಕ್ಯಾಂಪ್ ಸ್ಟೇಟ್ ಲೆವೆಲ್ ಅದು VTU ಬೆಳಗಾವಿಯಲ್ಲಿ ಆಗಿತ್ತು. ಅಲ್ಲಿಗೆ ಹೋಗುವಾಗ ತುಂಬ ಹೆದರಿಕೆ ಇತ್ತು ನನಗೆ. ಫಸ್ಟ್ ನಾನು ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಎಲ್ಲ ಹುಡುಗರಿಗೆ ಬೇರೆ ಹುಡುಗಿಯರಿಗೆ ಬೇರೆ ಡೇಟ್ಸ್ ಚೇಂಜ್ ಇತ್ತು. 2 ದಿವಸದ ಕ್ಯಾಂಪ್ ಅದು. ಬೆಳಗಾವಿಗೆ ಹೋಗುವಾಗ ತುಂಬ ಹೆದರಿಕೆ ಆಗಿತ್ತು. ಬಿಕಾಸ್ ಅಲ್ಲಿ ಹೇಗೆ ಇರ್ತದೆ ಅಂತ, ಇಲ್ಲಿ ಫಸ್ಟ್ ಲೆವೆಲಲ್ಲಿ ಆದರೆ ಈ ಥರ ಅಂತ ಗೊತ್ತಿತ್ತು, ಅಲ್ಲಿ ಹೋಗಿ ಯಾರು ಇರುವುದಿಲ್ಲ ನಮಗೆ. ಹೌದಾ, ತುಂಬ ಹೆದರಿಕೆ ಆಗಿತ್ತು. ಆಮೇಲೆ ಅಲ್ಲಿ ಫಸ್ಟಿಗೆ ನಮಗೆ ಕಲ್ಚರಲ್ಸ್ ಮಾಡಿದರು. ಫಸ್ಟಿಗೆ ಹೋಗಿ ಕಲ್ಚರಲ್ಸ್ ಮಾಡಲಿಕ್ಕೆ ಹೇಳಿದರು. ಅಲ್ಲಿ ಫುಲ್ ಯಕ್ಷಗಾನ ವೇಷ ಹಾಕಿ ರೆಡಿ ಮಾಡುವಾಗ ಫುಲ್ ಹೆದರಿ ಹೋಗಿದ್ದೆ. ಎಂತ ಅಂದರೆ ಯಕ್ಷಗಾನ ಹಾಕಲಿಕ್ಕೆ ಕಲ್ತದ್ದೇ ನಾನು RDಗೆ ಹೋಗ್ಲಿಕ್ಕೆ. ಅಲ್ಲಿ ಇಲ್ಲದ್ರೆ ನಮಗೆ ಜಸ್ಟ್ ವೇಷ ಹಾಕಿ ಬಿಡ್ತಾರೆ, ನಾವು ಪ್ರದರ್ಶನ ಮಾಡೋದು ಹಾಗೆ. ಇದಕ್ಕೋಸ್ಕರ ಅಲ್ಲಿ ಯಾರನ್ನು ಕರ್ಕೊಂಡು ಹೋಗುವಾಗಿಲ್ಲ ಮೇಕಪ್ಪಿಗೆಲ್ಲ, ನಾವೇ ಫುಲ್ ವೇಷ ನಾವೇ ಹಾಕಬೇಕಾಗ್ತದೆ.
ಹಾಗಾಗಿ ವೇಷ ಹಾಕಿ ಎಲ್ಲಿ ಬೀಳ್ತದ, ಗಟ್ಟಿ ಉಂಟಾ ಅದೇ ಟೆನ್ಷನಲ್ಲಿ ಹೊರಗೆ ಹೋದಾಗ ಒಂದು 25-30 ಜನ ಎಲ್ಲರೂ ಒಮ್ಮೆ ಬಂದ್ರು. ಇದು ಎಂತ, ಇದು ಯಾವ ವೇಷ, ಇದು ಎಂತ, ಇದು ಎಂತ ಡ್ಯಾನ್ಸ್ ಇದು ಅಂತ. ಒಳ್ಳೆ ಸೆಲೆಬ್ರಿಟಿ ಫೀಲ್ ಬಂತು, ತುಂಬಾ ಖುಷಿ ಆಯ್ತು. ಎಲ್ಲರೂ ಬಂದು ಸೆಲ್ಫಿ ತೆಗೆದ್ರು, ಫೋಟೋಸ್ ತೆಗೆದ್ರು. ಆಗ ಹಾಗೆ ಜನ ಎಷ್ಟು ಇದು ಮಾಡಿದ ಕೂಡಲೇ ನಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಆಗ್ತದೆ, ತೊಂದರೆ ಇಲ್ಲ ಅಂತ. ಆಮೇಲೆ ಅಲ್ಲಿ ಹೋಗಿ ಕಲ್ಚರಲ್ಸ್ ಮಾಡಿದೆ, ಕಲ್ಚರಲ್ಸ್ ಇಷ್ಟ ಆಯಿತು. ಆಮೇಲೆ ನೆಕ್ಸ್ಟ್ ಇಂಟರ್ವ್ಯೂ ಇತ್ತು. ಇಂಟರ್ವ್ಯೂ ಅಲ್ಲಿ ಕೂಡ ಹಾಗೆ ಎಲ್ಲರೂ 6 ಜನ ಹುಡುಗಿಯರನ್ನು ಕೂಡ ಕುತ್ಕೊಳ್ಳಿಸಿ ಮಾತಾಡಿಸ್ತಾರೆ. ನಿಮ್ಮ NSS ಅಲ್ಲಿ ಏನೆಲ್ಲ ಆಯಿತು ಇಷ್ಟವರೆಗೆ, ಎಲ್ಲಿ ವಿಲೇಜ್ ಕ್ಯಾಂಪ್ ಆಯಿತು, ನಿಮ್ಮ NSS ಅಲ್ಲಿ ಏನು ಮಾಡಿದ್ರು, ನಿಮ್ಮ ಕಾಲೇಜ್ ಅವರು ಏನೆಲ್ಲ ಮಾಡಿದ್ದಾರೆ ನಿಮ್ಮದು NSS ಅಲ್ಲಿ, ಯಾವುದು ಪ್ರೋಗ್ರಾಮ್ಸ್ ಮಾಡಿದಾರಾ ಅಥವಾ ಯಾವುದಾದ್ರೂ ಜಾಥಾ ರ್ಯಾಲಿ ಆ ಥರ ಎಂತೆಲ್ಲ ಮಾಡಿದ್ದಾರೆ, ಮತ್ತು ಒಂದು ಕನ್ಸ್ಟ್ರಕ್ಷನ್ ಯಾವುದಾದ್ರೂ ಮಾಡಿದ್ದಾರೆ, ಅದನ್ನೆಲ್ಲ ಕೇಳ್ತಾರೆ. ಅದನ್ನೆಲ್ಲ ಫ್ಲೂಯೆಂಟ್ ಆಗಿ ಹೇಳಿದರೆ ಆಮೇಲೆ NSS ಇದು ಹಿಸ್ಟ್ರಿ ಅದನ್ನೆಲ್ಲ ಕೇಳ್ತಾರೆ. ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಿದರೆ ಅಲ್ಲಿ ಪಾಸ್ ಆಗ್ತದೆ. ಆಮೇಲೆ ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ ಇರ್ತದೆ. ಫಿಸಿಕಲ್ ಟೆಸ್ಟಲ್ಲಿ ನಮಗೆ 1 ಕಿಲೋಮೀಟರ್ ರೇಸ್ ಇರ್ತದೆ. ಆ ರೇಸನ್ನು 6 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕು. ಅದನ್ನು ಕಂಪ್ಲೀಟ್ ಮಾಡಿ ಫಸ್ಟ್ ಸೆಕೆಂಡ್ ಥರ್ಡ್ ಬಂದರೆ ಅವರಿಗೆ ಪಾಯಿಂಟ್ಸ್ ಹೆಚ್ಚಾಗ್ತದೆ ಹಾಗೆ. ಆಮೇಲೆ ನೆಕ್ಸ್ಟ್ 4 ಇರ್ತದೆ. ಆಮೇಲೆ ಪರೇಡ್, ಒಂದು ಡೇ ಫುಲ್ ಪರೇಡ್ ಇರ್ತದೆ. ಅಲ್ಲಿ ಪರೇಡ್ ಸೆಲೆಕ್ಷನಲ್ಲಿ ಸಹ 6 ಜನರನ್ನು ನಿಲ್ಲಿಸಿ ನೋಡ್ತಾರೆ. ಅಲ್ಲಿ ಲೆಫ್ಟಿನೆಂಟ್ ಬರ್ತಾರೆ, ಅವರು ಸೆಲೆಕ್ಷನನ್ನು ಮಾಡಿ ಆಮೇಲೆ ಪರೇಡಲ್ಲಿ ಸೆಲೆಕ್ಷನ್ ಮಾಡ್ತಾರೆ ಹಾಗೆ. ಒಟ್ಟು ಇದರಲ್ಲಿ ಪರೇಡಲ್ಲಿ 50 ಮಾರ್ಕ್ಸ್, 30 ಮಾರ್ಕ್ಸ್ ಕಲ್ಚರಲ್ಲಿಗೆ, 10 ಮಾರ್ಕ್ಸ್ ಇಂಟರ್ವ್ಯೂ ಮತ್ತು 10 ಮಾರ್ಕ್ಸ್ ಫಿಸಿಕಲ್ ಟೆಸ್ಟಿಗೆ, ಅದು ರೇಸಲ್ಲಿ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ನೀವು ಡೆಲ್ಲಿ ತನಕ ಹೋಗಿದ್ರಿ. ಸೊ ಡೆಲ್ಲಿಯಲ್ಲಿ ಒಂದು PM ರ್ಯಾಲಿ ಆಗಿರ್ಬೋದು, ರಿಪಬ್ಲಿಕ್ ಡೇ ದಿವಸ ಆಗಿರ್ಬೋದು, ನಿಮ್ಮ ಜರ್ನಿ ಹೇಗೆ ಇತ್ತು? ಯಾವ ವೇ ಅಲ್ಲಿ ಹೋಗಿದ್ರಿ? ಬಸ್ಸಲ್ಲಿಯಾ, ಟ್ರೈನಲ್ಲಿಯಾ, ಹೇಗೆ ಹೋಗಿದ್ರಿ? ನಾವು ನೆಕ್ಸ್ಟ್ ಸೌತ್ ಝೋನ್ ಉಂಟು, ಇದಾದ್ಮೇಲೆ ಸ್ಟೇಟ್ ಆದ್ಮೇಲೆ ಅಲ್ಲಿಗೆ ನಾವು ಬಸ್ಸಲ್ಲಿ ಹೋಗಿದ್ವಿ. ಅದು ಚಿಕ್ಕಬಳ್ಳಾಪುರದಲ್ಲಿ ಆಗಿತ್ತು, ಪ್ರಿ-RD ಸೆಲೆಕ್ಷನ್. ಹಾಗೆ ಅಲ್ಲಿ ಸೌತ್ ಝೋನ್ ಇಂದ ಬರ್ತಾರೆ ತಮಿಳ್ನಾಡು, ಕೇರಳ, ಪುದುಚೇರಿ, ಅಂಡಮಾನ್ ನಿಕೋಬಾರ್ ಮತ್ತೆ ನಮ್ಮದು ಕರ್ನಾಟಕ. ಇಷ್ಟು ಸ್ಟೇಟ್ಸ್ ಅಲ್ಲಿ ಸೆಲೆಕ್ಷನ್ಸ್ ನಡೀತದೆ. 200+ ಸ್ಟೂಡೆಂಟ್ಸ್ ಇರ್ತಾರೆ. ಇಲ್ಲಿ ಕೂಡ ಹಾಗೇನೆ, ಇದು 10 days ಕ್ಯಾಂಪ್. ಇಲ್ಲಿ ಡೈಲಿ ಕಲ್ಚರಲ್ ಇರ್ತದೆ, ಅದರಲ್ಲಿ ನೋಡ್ತಾರೆ, ಒಬ್ಸರ್ವ್ ಮಾಡ್ತಾರೆ ಯಾರದ್ದು ಎಷ್ಟು ಚಂದ ಇರ್ತದೆ ಹಾಗೆ. ಆಮೇಲೆ ಡೈಲಿ ಮಾರ್ನಿಂಗ್ ಟು ಆಫ್ಟರ್ನೂನ್ ಫುಲ್, ಬೆಳಗ್ಗೆ ಬೇಗ 5 ಗಂಟೆಯಿಂದ ಆಫ್ಟರ್ನೂನ್ ತನಕ ಫುಲ್ ಡ್ರಿಲ್ ಮಾಡಿಸ್ತಾರೆ. ಆಮೇಲೆ ತಿಂಡಿ ಕೊಡ್ತಾರೆ ಹಾಗೆ. ಫುಲ್ ಪ್ರಾಕ್ಟೀಸ್ ಆದಮೇಲೆ ಅಲ್ಲಿ ಸಹ ಹಾಗೇನೆ ಸೆಲೆಕ್ಷನ್ಸ್. ಅಲ್ಲಿಗೆ ಮಾತ್ರ ಹೋಗುದೇ ತುಂಬಾ ಕಷ್ಟ ಆಗಿತ್ತು. VTU ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ ಇದು ಫುಲ್ ಗುಡ್ಡ ಅಂದ್ರೆ ಫುಲ್ ಗುಡ್ಡ. ಅಲ್ಲಿ ವೆಹಿಕಲ್ಸ್ ಇಲ್ಲ ಹೋಗ್ಲಿಕ್ಕೆ. ನಮ್ದು ಒಂದು 10 ದಿವಸದಿಷ್ಟು ಲಗೇಜ್ ಇಟ್ಕೊಂಡು ಆ ಗುಡ್ಡದಲ್ಲಿ ಫುಲ್ ಬಂಡೆಕಲ್ಲು, ಅದನ್ನು ಎತ್ತುಕೊಂಡು ಹೋಗ್ಲಿಕ್ಕೆ ಒಂದು ಕಾರ್ ಹೋಯ್ತು. ಅವರು ಹೆಲ್ಪ್ ಮಾಡ್ತಾರ ನೋಡಿದ್ವಿ, ಅವೆಲ್ಲ ನೋಡ್ಕೊಂಡು ಹೋದ್ರೆ ಅಷ್ಟೇ. ಫುಲ್ ಹೇಳ್ಕೊಂಡು ಹೋಗಿ ಫುಲ್ ಸುಸ್ತಾಗಿತ್ತು. ಅದೊಂದು ಗಮ್ಮತ್ತಾಗಿತ್ತು ಅಲ್ಲಿ ಹೋಗೋದು. ಆಮೇಲೆ ಸೆಲೆಕ್ಷನ್ಸಿಗೆ ಬಂದರೆ ಅಲ್ಲಿ ಸಹ ಹಾಗೇನೆ ಪರ್ಸನಲ್ ಇಂಟರ್ವ್ಯೂ ಇರ್ತದೆ. ಅಲ್ಲಿ ಒಬ್ಬರಿಗೆ ಇಂಟರ್ವ್ಯೂ ಮಾಡಿಸ್ತಾರೆ. ಆಮೇಲೆ ಡ್ರಿಲ್ ಕೂಡ ಹಾಗೇನೆ, ಎಲ್ಲರನ್ನು ಬಿಡ್ತಾರೆ. ಮತ್ತು ಅಲ್ಲಿ ಸೆಲ್ಫ್ ಕಮಾಂಡ್ ಕೊಡಲಿಕ್ಕೆ, ನಾವೇ ಕಮಾಂಡ್ ಕೊಟ್ಟು ವಾಯ್ಸ್ ಅವರಿಗೆ ರೀಚ್ ಆದರೆ ಮಾತ್ರ ಅವ್ರು ತಲೆ ಎತ್ತಿ ನೋಡ್ತಾರೆ, ಇಲ್ಲದ್ರೆ ನೋಡೋದಿಲ್ಲ. ತುಂಬ ದೂರ ಹೌದು, ತುಂಬ ದೂರದಲ್ಲಿ ನಿಲ್ಲಿಸ್ತಾರೆ. ಸುಮ್ಮನೆ ತಲೆ ಅಡಿ ಹಾಕಿ ನಿಂತಿರ್ತಾರೆ, ಕುತ್ಕೊಂಡಿರ್ತಾರೆ. ಅಲ್ಲಿ ನಮ್ಮದು ವಾಯ್ಸ್ ರೀಚ್ ಆಯ್ತಾ ಅವರಿಗೆ, ಆವಾಗ ನೋಡ್ತಾರೆ ಹೇಗೆ ಉಂಟು ಡ್ರಿಲ್ ಅಂತ. ಡ್ರಿಲ್ ನೋಡಿ ಆಮೇಲೆ ಸೆಲೆಕ್ಷನ್ಸ್ ನಡೀತದೆ. ಸೊ ದಿಲ್ಲಿಗೆ ಹೇಗೆ ಹೋದ್ರಿ ನೀವು? ದಿಲ್ಲಿಗೆ ಟ್ರೈನಲ್ಲಿ ಹೋದದ್ದು. ದಿಲ್ಲಿ ಎಕ್ಸ್ಪೀರಿಯನ್ಸ್ ಒಂದು ಬೇರೆ ಇರ್ತದೆ. 3 ದಿವಸ. ಹೌದು, ಅದು ಸಹ ಇಂತಹ ಫ್ರೆಂಡ್ಸ್ ಒಟ್ಟಿಗೆ ಹೋಗುದು ಹೇಳಿದ್ರೆ ಇನ್ನೂ ಒಳ್ಳೆ ರೀತಿಯಲ್ಲಿ ಇರ್ತದೆ. ಹೇಗೆ ನಿಮ್ಮ ಎಕ್ಸ್ಪೀರಿಯನ್ಸ್? ನಮ್ಗೆ ಫಸ್ಟಿಗೆ ಹೋಗುವಾಗ ಕರ್ನಾಟಕದಿಂದ 7 ಗರ್ಲ್ಸ್ 7 ಬಾಯ್ಸ್ ಇದು ಒಟ್ಟಿಗೆ ಹೋಗುದು ನಾವೆಲ್ಲರೂ. ಅಲ್ಲಿ ಬೆಂಗಳೂರಲ್ಲಿ ನಮಗೆ ಗಾಂಧಿ ಭವನದಲ್ಲಿ ಫಸ್ಟ್ ಡೇ ಅಲ್ಲಿ ಹೇಳ್ತಾರೆ ಹೇಗೆ ಏನೆಲ್ಲ ಆಗ್ತದೆ ಅಂತ. ಅಲ್ಲಿ ನಮಗೆ ಯಾರ್ದು ಪರಿಚಯ ಇಲ್ಲ, ಸೌತ್ ಝೋನಲ್ಲಿ ಇದ್ರು. ಆದರೂ ಅಷ್ಟು ಜನರಲ್ಲಿ 70-80 ಜನರಲ್ಲಿ ನಮಗೆ ಯಾರು ಏನಂತ ಗುರ್ತಾ ಆದರೂ ಅಲ್ಲಿ ಸ್ವಲ್ಪ ಸರಿ ಗುರ್ತಾಗದಿದ್ರು. ನಮ್ಮದು ಮಂಗಳೂರು ಯೂನಿವರ್ಸಿಟಿಯಿಂದ ಗುರ್ತಾಯಿತ್ತು. ಅವರೊಟ್ಟಿಗೆ ಮಿಂಗಲ್ ಆಗಿ ಮತ್ತು ಅವರೊಟ್ಟಿಗೆ ಎಲ್ಲರೊಟ್ಟಿಗೆ ಮಾತಾಡಿ ಮತ್ತೆ ನಾವು ಫಸ್ಟ್ ಬೆಂಗಳೂರಿಂದ ಚೆನ್ನೈಗೆ ಹೋದದ್ದು. ಡೈರೆಕ್ಟ್ ಟ್ರೈನ್ ಇರಲಿಲ್ಲ, ಚೆನ್ನೈಗೆ ಹೋದದ್ದು. ಚೆನ್ನೈಗೆ ಹೋಗುವಾಗ ಚೆನ್ನೈಯಲ್ಲಿ ಮಾರ್ನಿಂಗ್ ರೀಚ್ ಆಗಿದ್ವಿ. ನಮಗೆ ನೆಕ್ಸ್ಟ್ ಈವ್ನಿಂಗ್ ಇದ್ದದ್ದು ಟ್ರೈನ್ ಡೆಲ್ಲಿಗೆ ಹೋಗುವಾಗ. ಆವಾಗ ಒಬ್ಬರು ಅಜ್ಜ ಸಿಕ್ಕಿದ್ರು. ಅವರು ತುಂಬ ನೋಡಲಿಕ್ಕೆ ಒಟ್ರಾಶಿದ್ರು. ಅವರು ಫುಲ್ ಡ್ರೆಸ್ ಎಲ್ಲ ಒಂಥರ ಫುಲ್ ಉದ್ದ ಕೋಟ್ ಹಾಕಿದ್ರು.
ಆಮೇಲೆ ಅವ್ರು ಮಾತಾಡ್ಸ್ಲಿಕ್ಕೆ ಬಂದರು. ನಾವು ಅಲ್ಲಿ ಫುಲ್ ಟಯರ್ಡ್ ಆಗಿತ್ತು ನಮಗೆ, ತುಂಬ ಲಗೇಜ್ ಇದ್ದಿದ್ದರಿಂದ ಕುತ್ಕೊಂಡಿದ್ವಿ ಪ್ಲ್ಯಾಟ್ಫಾರ್ಮಲ್ಲಿ. ನಾವು ಎಲ್ಲ RDC ಇದು ಜಾಕೆಟ್ ಹಾಕಿದ್ವಿ. ಹಾಗೆ ಅವ್ರು ಕೇಳಿದ್ರು, ನೀವು ಯಾಕೆ ಇಲ್ಲಿ ಕುತ್ಕೊಂಡಿದ್ದೀರಿ ಎಲ್ಲರೂ ಸಹ ಹೀಗೆ ಅಂತ. ಅದಕ್ಕೆ ನಾವು ಹೇಳಿದ್ವಿ, ನಾವು RDC ಮಾಡುವವರು. ಅದಕ್ಕೆ ಅವ್ರು ಹೇಳಿದರು, RDC ಮಾಡುವವರಿಗೆ ಹೇಗೆ ರೆಸ್ಪೆಕ್ಟ್ ಇರಬೇಕು, RDC ಕ್ಯಾಂಪ್ ಅದು ನಮ್ಮದು ದೇಶದ ಒಂದು ಪ್ರೈಡ್, ನೀವು ಯಾಕೆ ಹೀಗೆ ಬಿತ್ಕೊಂಡಿದ್ದೀರಿ, ಎಂತ ನಾರ್ಮಲ್ ಜನರೆಲ್ಲ ಸ್ಟೈಲಾಗಿ ಆಚೆಚೆ ಹೋಗ್ತಾ ಇದ್ದಾರೆ, ನೀವು ಯಾಕೆ ಇಷ್ಟು ಪೇಲ್ ಫೇಸ್ ಮಾಡ್ಕೊಂಡು ಕುತ್ಕೊಂಡಿದ್ದೀರಿ, ಎಂಜಾಯ್ ಮಾಡಿ ಎಲ್ಲ ಮೊಮೆಂಟನ್ನು ಲಿವ್ ಯೋ ಮೊಮೆಂಟ್ ಅಂತ. ಹಾಗೆ ಆಮೇಲೆ ಅವ್ರ ಹತ್ರ ಮಾತಾಡಿಸಿ ತುಂಬ ಮಾತಾಡಿದರು. ಅವರೊಂದು ಲಾಯರ್ ಅಂತೆ. ಆಮೇಲೆ ಮಾತಾಡಿಸಿದ್ರು, ಅವರದ್ದು 5 PhD ಆಗಿದಂತೆ. ಅವರನ್ನು ನೋಡುವಾಗ ಅನಿಸೋದೇ ಇಲ್ಲ ಹಾಗೆ ಅಂತ. ಜರ್ಮನಲ್ಲಿ PhD ಮಾಡಿದಂತೆ. ಆಮೇಲೆ ಹೇಳಿದರು ಆಲ್ ದ ಬೆಸ್ಟ್. ಆಮೇಲೆ ನಮಗೆ ತುಂಬ ಸಾಕಾಗಿತ್ತು, ನಮಗೆ ರಿಫ್ರೆಶ್ಮೆಂಟ್ಸ್, ಬಿಸ್ಕೆಟ್ಸ್, ಜ್ಯೂಸ್ ಎಲ್ಲ ಕೊಟ್ಟು ಆಮೇಲೆ ಆಲ್ ದ ಬೆಸ್ಟ್ ಹೇಳಿ ಹೋದರು. ಅದು ತುಂಬ ತುಂಬ ಎಂಜಾಯ್ ಆಗಿತ್ತು ನಮಗೆ. ತುಂಬ ಸ್ಟೋರಿ ಹೇಳಿದರು ಅವರದ್ದು ಲೈಫ್ ಬಗ್ಗೆ ಹೇಗೆ ಎಂತ ಅಂತ. ಅದು ತುಂಬ ಖುಷಿಯಾಗಿತ್ತು. ಆಮೇಲೆ ಅವರೊತ್ತಿಗೆ ನಿಂತ್ಕೊಂಡು ಫೋಟೋ ತೆಗೆದು ಆಮೇಲೆ ನೆಕ್ಸ್ಟ್ ನಮಗೆ ಡೆಲ್ಲಿಗೆ ಹೋದದ್ದು 3 ದಿವಸ ಟ್ರೈನಲ್ಲಿ. ತುಂಬ ಗಮ್ಮತ್ತಾಯಿತು. ಕೆಲವೊಮ್ಮೆ ಎಂತ ಮಾಡೋದು ಗೊತ್ತಾಗೋದಿಲ್ಲ, ಕುತ್ಕೊಂಡು ಲೂಡೋ ಆಡ್ತಿದ್ವಿ ಮೊಬೈಲಲ್ಲಿ. ಆಮೇಲೆ ಆ ದಿನ ನಮಗೆ ಟೀಚರ್ ಇದ್ದು ಬರ್ಡೇ ಇತ್ತು. ಹಾಗೆ ಬ್ಯಾಗಲ್ಲಿ ಎಂತ ಉಂಟು ಬಿಸ್ಕೆಟ್ ಅದು ಇದು ಒಂದರಿಂದ ಒಂದು ಎಲ್ಲರದ್ದು ಒಂದೊಂದೇ ಇದಿರಲಿಲ್ಲ, ಬೇರೆ ಬೇರೆ ಕಡೆ ಇತ್ತು. ಕಾಲ್ ಮಾಡಿ, ಮ್ಯಾಮ್ ಇದು ಬರ್ಡೇ ಇವತ್ತು ಎಂತ ಮಾಡೋದು. ನಮಗೆ ಮ್ಯಾಮ್ ಮಮತಾ ಮ್ಯಾಮ್ ಅಂತ, ಅವರು KLE ಕಾಲೇಜಿಂದ, ಅವರು ನಮಗೆ ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ಟೀಚರಾಗಿ ಬಂದಿದ್ರು ನಮ್ಮೊಟ್ಟಿಗೆ, ಮೆಂಟರಾಗಿ. ಹಾಗೆ ಅವರದ್ದು ಬರ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಇದ್ದವರು ಮೊನ್ಯಾಕೋ ಬಿಸ್ಕೆಟ್, ಕೇಕ್ ಅದು ಇದು ಎಲ್ಲ ಹಿಡ್ಕೊಂಡು ಡೆಕೋರೇಟ್ ಮಾಡಿ ತಗೊಂಡೋಗಿ ಕೊಟ್ಟಿದ್ವಿ ಅವರಿಗೆ. ತುಂಬ ಖುಷಿಯಾಗಿತ್ತು. ಅವ್ರು ಹೇಳಿದ್ರು, ಇಂಥ ಬರ್ಡೇ ಸೆಲೆಬ್ರೇಟ್ ಆಗಲಿಲ್ಲ ನಂದು. 12 ಗಂಟೆ ರಾತ್ರಿ ಹೋಗಿ ಎಲ್ಲ ಟಾರ್ಚ್ ಇಟ್ಕೊಂಡು ಹೀಗೆ ಮಾಡಿ ಅವರಿಗೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಖುಷಿಯಾಯಿತು. ಆಮೇಲೆ ಬರ್ಡೇ ಸೆಲೆಬ್ರೇಟ್ ಮಾಡಿ ನೆಕ್ಸ್ಟ್ ನ್ಯೂ ಇಯರ್ ಇತ್ತು. ಅಲ್ಲಿ ಫಸ್ಟಿಗೆ ಜರ್ನಿ ಹೋದ್ಮೇಲೆ ಕಾಲಿಡುವಾಗಲೇ ನ್ಯೂ ಇಯರ್ ನಮಗೆ ಡೆಲ್ಲಿಯಲ್ಲಿ. ತುಂಬ ಖುಷಿಯಾಯಿತು. ಎಲ್ಲ ಹ್ಯಾಪಿ ನ್ಯೂ ಇಯರ್ ಕಿರಿಸಿಕೊಂಡು ತುಂಬ ಖುಷಿಯಾಯಿತು. ಸೊ ದಿಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಈಗ ನೀವು ಹೋದ ತಕ್ಷಣ ನಿಮ್ಮನ್ನು ಹೇಗೆ ಬರಮಾಡಿಕೊಂಡ್ರು ದಿಲ್ಲಿಯಲ್ಲಿ ನಾವು ಹೋದ ತಕ್ಷಣ ನಮ್ಗಿಂತ ಮೊದಲು ಕಾಶ್ಮೀರ ಅವರು ಬಂದಿದ್ರು, ನಾವೇ ಬೇಗ ಹೋದದಲ್ಲಿ. ಹಾಗಾಗಿ ನಮ್ಗೆ ಎಂತ ಪ್ರಾಬ್ಲಮ್ ಆಗಲಿಲ್ಲ ರೂಮಿಗೆಲ್ಲ. ಎಲ್ಲರಿಗೂ ಕರ್ನಾಟಕದವರಿಗೆ 1 ಹೋಲ್ ರೂಮ್ ಒಟ್ಟಿಗೆ ಸಿಕ್ಕಿತು. ಆಮೇಲೆ ಫಸ್ಟ್ ಚಳಿ, ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಲ್ಲ, ಅಲ್ಲಿ ಹೋದ ಕೂಡಲೇ ಚಳಿ, ಆಚೆ ಈಚೆ ನೋಡ್ಲಿಕ್ಕೆ ಆಗುದಿಲ್ಲ, ಕೈ ಮೂವ್ ಆಗುದಿಲ್ಲ. ಆಮೇಲೆ ಒಂದು ಹೋಗಿ ಬಿಸಿ ನೀರು ಸ್ನಾನ ಮಾಡಿದ್ದು, ಅದೇ ಅಂತ ನಾವು ಆರಾಮ್ಸೆ ಸ್ನಾನ ಮಾಡಿದಂದ್ರೆ. ಬೇರೆ ದಿನ ಸ್ನಾನ ಮಾಡ್ಲಿಕ್ಕೆ ಟೈಮ್ ಇಲ್ಲ, 1 ವಾರ 2 ವಾರ ಟೈಮೇ ಇಲ್ಲ ಸ್ನಾನ ಮಾಡ್ಲಿಕ್ಕೆ. ಹಾಗೆ ಅಲ್ಲಿ ರೂಮ್ ಎಲ್ಲ ತುಂಬ ಚಂದ ಇತ್ತು, ಇಷ್ಟಿಷ್ಟು ದಪ್ಪ ಬೆಡ್ ಎಲ್ಲ ಕೊಟ್ಟಿದ್ರು, ತುಂಬ ಖುಷಿ ಆಯ್ತು. ಸೊ ಪ್ರಾಕ್ಟೀಸಸ್ ಹೇಗೆ ನಡೀತಿತ್ತು ಡೆಲ್ಲಿಯಲ್ಲಿ? ಪ್ರಾಕ್ಟೀಸಸ್ ಬಗ್ಗೆ ಹೇಳಲಿಕ್ಕೇನೆ ಆಗೋದಿಲ್ಲ, ಯಾಕಂದರೆ ಅಷ್ಟು ಕಷ್ಟ ಇರ್ತದೆ. ನಾವು ಎಣಿಸಿರಲಿಲ್ಲ ಅಲ್ಲಿ ಅಷ್ಟು ಮಾಡಿಸ್ತಾರಂತ. ಬಿಕಾಸ್ ಅಲ್ಲಿ ಆರ್ಮಿ ಅವರು ನಮಗೆ ಟ್ರೈನಿಂಗ್ ಕೊಡೋದು. ಸೊ ಬೆಳಗ್ಗೆ 2 o'clock ರೆಡಿ ಇರಬೇಕು ನಾವು. 2 o'clock ಸ್ಟಾರ್ಟ್ ಆಗಿ ನಮಗೆ ಪರೇಡ್ ಗ್ರೌಂಡಿಗೆ ಕರ್ಕೊಂಡು ಹೋಗುವಾಗ 3 ಹಾಗೆ ಆಗ್ತದೆ, 1 hour ಬೇಕು ಹೋಗ್ಲಿಕ್ಕೆ. ಹೇಗೆ ಹೋಗ್ತಿದ್ವಿ? ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ. ಬಸ್ ಇತ್ತು ನಮಗೆ, ಬಸ್ಸಲ್ಲಿ ಹೋಗ್ತಾ ಇದ್ವಿ. ದಯಾಲ್ ಸಿಂಗ್ ಕಾಲೇಜ್, ಡೆಲ್ಲಿ ಯೂನಿವರ್ಸಿಟಿ ಅಲ್ಲಿ ಇತ್ತು. ಫಸ್ಟ್ 10-15 days ಅಲ್ಲಿ ಇತ್ತು. ಆಮೇಲೆ ರಾಜ್ಪಥಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿ ಆಮೇಲೆ 11 ತನಕ ಮಾಡ್ತಾ ಇದ್ರು. 11 ನಂತರ 4 ಬ್ರೆಡ್ ಮತ್ತೆ 1 ಆರೆಂಜ್ ಮತ್ತೆ ನಾನ್ ವೆಜಿಟೇರಿಯನ್ಸ್ಗೆ ಎಗ್ ಕೊಡ್ತಾ ಇದ್ರು. ಅದಷ್ಟೇ, ನೀರಿಲ್ಲ, ಎಂತ ಇಲ್ಲ, ಫುಡ್ ಇಲ್ಲ, ಎಂತ ಇಲ್ಲ, ಫುಲ್ ಪ್ರಾಕ್ಟೀಸ್. ಅಲ್ಲಿಂದ ಆಮೇಲೆ ಪನಿಷ್ಮೆಂಟ್, ಯಾರು ಸರಿ ಮಾಡೋದಿಲ್ಲ ಅವರಿಗೆ ಪನಿಷ್ಮೆಂಟ್, ಪುಷಪ್ ಎಲ್ಲ ಮಾಡಿಸ್ತಾ ಇದ್ರು. ಆಮೇಲೆ ಅವರಿಗೆ ಹುಡುಗ ಹುಡುಗಿ ಎಂತ ಕರುಣೆ ಸಹ ಇರುವುದಿಲ್ಲ, ಆರ್ಮಿ ಅವರಿಗೆ ಮಾಡಿಸ್ತಾ ಹೋಗ್ತಾರೆ. ಆಮೇಲೆ ಅಲ್ಲಿ ಬ್ರೇಕ್ ಆದ್ಮೇಲೆ 11 o'clock ಆದ್ಮೇಲೆ ಪುನಃ 1 o'clock ತನಕ ಪುನಃ ಡ್ರಿಲ್ ಪ್ರಾಕ್ಟೀಸ್ ಆದ್ಮೇಲೆ ಮತ್ತೆ ಊಟಕ್ಕೆ ಬಿಡ್ತಾರೆ 1 hour, 1 to 2. ಒಂದ ಊಟ ಒಂದ ಸ್ನಾನ, 2ರಲ್ಲಿ 1. ಯಾರು ಸಹ ಸ್ನಾನ ಚೂಸ್ ಮಾಡುದಿಲ್ಲ, ಯಾಕಂದ್ರೆ ಅಷ್ಟು ಹಸಿವಾಗಿರ್ತದೆ, ಅಷ್ಟು ಸಾಕಾಗಿರ್ತದೆ. ಹಾಗಾಗಿ ಎಲ್ಲರೂ ಸಹ ಊಟಕ್ಕೆ ಹೋಗಿ ಆಮೇಲೆ 2 ಇಂದ ನಮಗೆ ಇದಿರ್ತದೆ ಎಂತ ಅಕಾಡೆಮಿಕ್ ಸೆಷನ್. ಅಲ್ಲಿ ಎಲ್ಲ ಗಟ್ಟಿ ಮಲಗುದು. ರಿಸೋರ್ಸ್ ಪರ್ಸನ್ ಬರ್ತಾರೆ, ಆದ್ರೂ ಸಹ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ 2 ಗಂಟೆಗೆ ಎದ್ದು ಅಷ್ಟು ಡ್ರಿಲ್ ಮಾಡಿ ಕೇಳುವಷ್ಟು ನಮಗೆ ಪೇಷನ್ಸ್ ಇರುವುದಿಲ್ಲ, ನಿದ್ದೆ ಬರ್ತದೆ. ಅಲ್ಲಿ ಮಾತ್ರ ಎಂತ ಹೇಳುದಿಲ್ಲ, ತೊಂದರೆ ಇಲ್ಲ ಮಾಡಿ, ನೀವು ನಿದ್ದೆ ಮಾಡಿದ್ರೆ ತೊಂದರೆ ಇಲ್ಲ ಅಂತ. ಆಮೇಲೆ ಕಲ್ಚರಲ್, ನಾವು ಪರೇಡ್ ಮತ್ತೆ ಕಲ್ಚರಲ್ ಎರಡೂ ಇದ್ದದ್ರಿಂದ ನಮ್ಗೆ ಬ್ರೇಕ್ ಇರ್ಲೇ ಇಲ್ಲ ಸ್ವಲ್ಪ. ಒಂದಾದ ಮೇಲೆ ಒಂದು ಪ್ರಾಕ್ಟೀಸ್ ಇರ್ತದೆ. ಅಕಾಡೆಮಿಕ್ ಆದ್ಮೇಲೆ ನಮ್ಗೆ ಕಲ್ಚರಲ್ ಇದ್ದವ್ರಿಗೆ ಕಲ್ಚರಲ್ ಹೋಗ್ಲಿಕ್ಕೆ, ನಾನು ಯಕ್ಷಗಾನದ್ರಲ್ಲಿ ಅಲ್ಲಿ ಸೆಲೆಕ್ಷನ್ ಇತ್ತು. ಕಲ್ಚರಲ್ಲಿ ಯಾರೆಲ್ಲ ಮಾಡ್ತೀರಿ ಬನ್ನಿ ಅಂತ ಕರೆದಿದ್ರು. ನಾವು ಹೋಗಿದ್ವಿ, ನನ್ನೊಟ್ಟಿಗೆ ಕೃತಿ, ಆಮೇಲೆ ಆದಿತ್ಯ, SDM ಕಾಲೇಜ್ ಮತ್ತೆ ಗೋವಿಂದಾಸ್, ಇವರಿಬ್ರು ನನ್ನೊಟ್ಟಿಗೆ ಇದ್ರು.
ಅವರು ಕೂಡ ನಾವು ಕೂಡ ಹೋದ್ವಿ ಪ್ರಾಕ್ಟೀಸಿಗೆ. ನಮಗೆ 6 ಅಲ್ಲಿ ಅಕಾಡೆಮಿಕ್ ಸೆಷನ್ ಆದ ಕೂಡಲೇ ನಮಗೆ ಕಲ್ಚರಲ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಸಹ ಫುಲ್ ನಮ್ಮದು ಯಕ್ಷಗಾನ ಅಂದರೆ ಕೇಳೋದು ಬೇಡ, ಫುಲ್ ಸ್ಟ್ರೆಸ್ ಆಗ್ತದೆ ನಮಗೆ. ಅಲ್ಲಿ ಮಾತ್ರ ಕೊರಿಯೋಗ್ರಾಫರ್ ನಮಗೆ ಸ್ಪೆಷಲ್ ಆಗಿ ಕೊರಿಯೋಗ್ರಾಫ್ ಮಾಡಲಿಕ್ಕೆ ಇರಲಿಲ್ಲ, ಬಿಕಾಸ್ ನಮ್ಮದು ಯಕ್ಷಗಾನ ಆದ್ರಿಂದ ನಮಗೆ ನೀವೇ ಸೆಲ್ಫ್ ಕಲ್ತ್ಕೊಂಡು ಮಾಡಿ ಒಂದು ಚಂದದ್ದು ಅವರದ್ದು ಸಾಂಗ್ ಉಂಟು, ಅದಕ್ಕೆ ಸೂಟ್ ಆಗುವಂಥ ಸ್ಟೆಪ್ಸ್ ಹಾಕಿ ನೀವೇ ಮಾಡಿ ಅಂತ ಹೇಳಿಬಿಟ್ಟಿದ್ರು. ಕಾಸ್ಟ್ಯೂಮ್ ಎಲ್ಲ ನಿಮ್ದು? ಕಾಸ್ಟ್ಯೂಮ್ಸ್ ಎಲ್ಲ ತಗೊಂಡು ಹೋಗಬೇಕು ನಮ್ಮದೇ. ಹಾಗೆ ಆಮೇಲೆ ಅಲ್ಲಿ ಅದು ಪ್ರಾಕ್ಟೀಸ್ ಆದಮೇಲೆ ಈವ್ನಿಂಗ್ ಕಲ್ಚರಲ್ ಇತ್ತು ಪ್ರೋಗ್ರಾಮ್. ಡೈಲಿ ಪ್ರೋಗ್ರಾಮ್ ಇರ್ತದೆ ಕಲ್ಚರಲ್. ಒಂದೊಂದು ಸ್ಟೇಟ್ಸಿಂದ, ಫುಲ್ ಇಂಡಿಯಾ, ಮಿನಿ ಇಂಡಿಯಾ ಹೇಳ್ಬೋದು, ಎಲ್ಲ ಸ್ಟೇಟ್ಸಿಂದ ಬಂದಿದ್ರು. ಸೊ ಅವರದೆಲ್ಲ ಪ್ರೋಗ್ರಾಮ್ ನೋಡಲಿಕ್ಕೆ ಲಾಸ್ಟಿಗೆ ಒಂದು ಚಾನ್ಸ್ ಸಿಗ್ತದೆ. ಆದರೆ ಕಲ್ಚರಲ್ ಅವರಿಗೆ ಆ ಟೈಮಲ್ಲಿ ಸಹ ಬಿಡುವುದಿಲ್ಲ, ಹೆವಿ ಪ್ರಾಕ್ಟೀಸ್ ಬೇಕಿರ್ತದೆ. ಯಾಕಂದರೆ PM ಹೌಸ್, ಪ್ರೆಸಿಡೆಂಟ್ ಹೌಸ್ ಮಾಡಿದಂದರೆ ಸುಮ್ಮನೆ ಹೋಗಿ ಮಾಡಿ ಬರ್ಲಿಕ್ಕೆ ಆಗೋದಿಲ್ಲ, ಪರ್ಫೆಕ್ಷನ್ ಅಷ್ಟು ಬೇಕಿರ್ತದೆ. ಸೊ ಅವರು ಫುಲ್ ಪ್ರಾಕ್ಟೀಸ್ ಮಾಡಿರ್ತಾರೆ ಅಲ್ಲಿ. ಹಾಗಾಗಿ ನಾವು ಕಲ್ಚರಲ್ ಸಹ ಸಿಗ್ತಾ ಇರಲಿಲ್ಲ ನಮಗೆ. ಮಾರ್ನಿಂಗ್ 2 to 11 ನೈಟ್ ಫುಲ್ ಪ್ರಾಕ್ಟೀಸೇ ಆಗ್ತಿತ್ತು ನಮ್ಮದು. ಮತ್ತು ಪರೇಡಲ್ಲಿ ಬರೀ ಪರೇಡ್ ಮತ್ತು ಕಲ್ಚರಲಲ್ಲಿ ಇಲ್ಲದೇ ಇದ್ದವರು ಆ ಟೈಮಲ್ಲಿ ಅವರಿಗೆ ರೆಸ್ಟ್ ಸಿಗ್ತಾ ಇತ್ತು. ಹಾಗೆ ಸೊ ಇಷ್ಟು ದಿನದ ಪರಿಶ್ರಮ ನಿಮ್ಮದು ಲಾಸ್ಟ್ ಯಾವುದಕ್ಕೆ ಕೇಳಿದರೆ ನಿಮ್ಮ ರ್ಯಾಲಿಗೆ ಆಗ್ತಿತ್ತು. ಸೊ ಅದು ಹೇಗೆ ಆಯಿತು, ಹೇಗೆ ನಡೀತು? ಯಾಕಂದರೆ ಅಲ್ಲಿ ಒಳಗೆ ಹೋಗಬೇಕಂದ್ರೆ ತುಂಬ ಕಷ್ಟ ಆಗ್ತದೆ, ಎಲ್ಲ ಚೆಕ್ ಮಾಡಿ ಕಳಿಸ್ತಾರೆ. ನಿಮಗೆ ಹೇಗೆ ಆಯಿತು? ನಮಗೆ PM ಹೌಸ್, ಪ್ರೆಸಿಡೆಂಟ್ ಹೌಸ್ ಮತ್ತು ಪರೇಡ್ ಇದ್ದದ್ರಿಂದ ಪರೇಡಲ್ಲಿ 200 ಎಲ್ಲ ಟೋಟಲ್ ಸ್ಟೂಡೆಂಟ್ಸ್ ನೋಡಿದರೆ 200 to 300 ಸ್ಟೂಡೆಂಟ್ಸ್ ಇರ್ತಾರೆ. ಅದರಲ್ಲಿ 12 into 12 ಪರೇಡಿಗೆ ಸೆಲೆಕ್ಟ್ ಆಗ್ತಾರೆ. ಆಮೇಲೆ PM ಹೌಸಿಗೆ 45 ಪೀಪಲ್ ಮಾತ್ರ, ಔಟ್ ಆಫ್ ದಟ್ 200. ಪ್ರೆಸಿಡೆಂಟ್ ಹೌಸಿಗೆ 45 ಮಾತ್ರ ಸೆಲೆಕ್ಟ್ ಆಗಿದ್ರು. ಆಮೇಲೆ PM ಹೌಸಿಗೆ ಮತ್ತೆ ಸಹ ಫಿಲ್ಟರ್ ಮಾಡಿ ಆ 45ಅಲ್ಲಿ ಬರೀ 15 ಮಾತ್ರ ಔಟ್ ಆಫ್ 200. ಅದರಲ್ಲಿ ನಾವು 3ಅಲ್ಲಿ ಸಹ ಸೆಲೆಕ್ಟ್ ಆಗಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ. PM ಹೌಸಲ್ಲಿ ಹೇಗೆ ಅಂದರೆ ಫಸ್ಟಿಗೆ ಬಸ್ಸಲ್ಲಿ ಹೋಗ್ಲಿಕ್ಕೆ ಇರ್ತದೆ ಅವರಿಗೆ, ಅವರ ಮನೆಯಲ್ಲಿ. ಆಮೇಲೆ ರಿಹರ್ಸಲ್ ದಿನ ಒಂದು ದಿನ ಹೋಗಿದ್ವಿ, 2 ದಿನ ಹೋಗಿದ್ವಿ. ರಿಹರ್ಸಲ್ ದಿನ ಅವರೊಟ್ಟಿಗೆ ಟೀ ಇತ್ತು ನಮಗೆ. ಆಮೇಲೆ ಅಲ್ಲಿ ಒಳಗೆ ಹೋಗುವಾಗಲೇ ಮನೆಯದು ಗೇಟ್ ಹೊರಗೇನೆ ಸ್ಟಾಪ್ ಆಗ್ತದೆ, ನಾಯಿ ಬರ್ತದೆ. ಮೊದಲೇ ನಾಯಿ ಅಂದರೆ ಹೆದರಿಕೆ, ಅದು ಬಂದು ಅಂತ ಮುಸ್ತದೆ, ಫುಲ್ ಮೂಸಿಕೊಂಡು ಹೋಗಿ ಆಮೇಲೆ ಫುಲ್ ಚೆಕ್ ಆಗಿ ಒಳಗೆ ಗೇಟ್ ಒಳಗೆ ಹೋದ್ಮೇಲೆ ಅಲ್ಲಿ ಒಂದು ಕುತ್ಕೊಳ್ಳಿಕ್ಕೆ ಪ್ಲೇಸ್ ಇರ್ತದೆ. ಅಲ್ಲಿ ಕುತ್ಕೊಂಡು ಫುಲ್ ಚೆಕ್ಕಿಂಗ್, ನಮ್ಮದು ಬ್ಯಾಗ್ ಎಲ್ಲ ಓಪನ್ ಮಾಡಿ ಅವರೇ ನೋಡ್ತಾರೆ. ಅಲ್ಲಿ ಬ್ಯಾಗ್ ಚೆಕಿಂಗ್ ಇದು ತಗೊಂಡು ಹೋಗ್ತಾರೆ. ಆಮೇಲೆ ನಂದು ಯಕ್ಷಗಾನ ಕಾಸ್ಟ್ಯೂಮ್ಸ್ ಇದ್ದದ್ರಿಂದ ತುಂಬ ಕಷ್ಟ ಆಯಿತು ಅವರಿಗೆ. ಅದು ಹೌದು, ಯಾವುದು ಅದು ಅದರಲ್ಲಿ ಅವರಿಗೆ ಅದನ್ನು ಒಂದೊಂದೇ ಚೆಕ್ ಮಾಡಲಿಕ್ಕೇ ತುಂಬ ಕಷ್ಟ ಆಯಿತು. ಆಮೇಲೆ ಅಲ್ಲಿ ನನಗೆ ಎಲ್ಲರಿಗೆ ಒಳಗೆ ಬಿಟ್ಟರು, ನನಗೆ ಮಾತ್ರ ಅರ್ಧ ಗಂಟೆ ಲೇಟ್ ಆಯಿತು. ಬಿಕಾಸ್ ಆಫ್ ಅದು ಲಾಸ್ಟಿಗೆ ಮೇಲೆ ಒಂದು ಪಿನ್ ಇರ್ತದೆ ಅದರಲ್ಲಿ ಸಿಕ್ಕಿಸ್ಲಿಕ್ಕೆ, ಅದು ಪಿನ್ನನ್ನು ಒಳಗೆ ಬಿಡುವುದಿಲ್ಲ ಅಂತ ಯಕ್ಷಗಾನದ್ದು. ಅದು ತುಂಬ ಚಂದ ಕಾಣ್ತದೆ ಮೇಲೆ ಇಟ್ಟರೆ, ಹಾಗಾಗಿ ಅದು ಹಾಕಲೇಬೇಕಾಗ್ತದೆ. ಅದನ್ನು ಪರ್ಮಿಷನ್ ತಗೊಂಡು ಅದರದ್ದು 4 ಸೈಡ್ ಒಂದು ಪಿಕ್ಚರ್ಸ್ ತೆಗೆದು ಆಮೇಲೆ ಅದನ್ನು ಪ್ಯಾಕೆಟಿಗೆ ಹಾಕಿ ಎಲ್ಲಿಯೋ ತಗೊಂಡೋಗಿ ಯಾರ್ದು ಇದನ್ನೆಲ್ಲ ನೋಡಿ ಸೈನ್ ಮಾಡಿ ಆಮೇಲೆ ಅರ್ಧ ಗಂಟೆ ಆದಮೇಲೆ ನನ್ನನ್ನು ಒಳಗೆ ಬಿಟ್ಟರು. ಅಲ್ಲಿ PM ಹೌಸಲ್ಲಿ ನಮಗೆ ಕಾಸ್ಟ್ಯೂಮ್ಸ್ ಎಲ್ಲ ಮಾಡಿ ಆಮೇಲೆ ಅವರ ಮುಂದೆ ನಮಗೆ ಪರ್ಫಾಮೆನ್ಸ್ ಮಾಡಲಿಕ್ಕಿತ್ತು. ಅದು ತುಂಬ ಖುಷಿಯಾಯಿತು. ಆಮೇಲೆ PM ಹೌಸಲ್ಲಿ ನಮಗೆ ಫುಡ್ ಅಂದರೆ ನಮಗೆ ಯಾವುದು ನಮ್ಮ 30 days ಜರ್ನಿಯಲ್ಲಿ ನಮಗೆ ಊಟಕ್ಕೇ ಕಾಯ್ತಾ ಇದ್ವಿ ನಾವು, ಎಲ್ಲಿ ಸಿಗ್ತದೆ ಅಂತ. ಹಾಗಾಗಿ ನಾವು ನೋಡಿದಾಗ ಪ್ರೆಸಿಡೆಂಟ್ PM ಹೌಸಲ್ಲಿ ಫುಲ್ ಊಟ, ಎಲ್ಲ ಸ್ಟೇಟ್ಸಿದು ಎಲ್ಲ ಟೈಪ್ಸ್ ಫುಡ್. ಅಲ್ಲಿ ಜ್ಯೂಸೇ ಒಂದು 35 ಟೈಪ್ಸ್ ಹಾಗೆ ಇತ್ತು, ಎಲ್ಲಿ ಕಣ್ಣು ಕಾಣೋದಿಲ್ಲ. NCC ಆಗಲಿ NSS, ನಮ್ಮೊಟ್ಟಿಗೆ NCC ಅವರು ಕೂಡ ಇದ್ದರು. ಯಾರೂ ಡಿಸಿಪ್ಲಿನ್ ಇಲ್ಲ, ಒಟ್ಟು ತಿನ್ನೋದು ಎಲ್ಲರೂ ಸಹ ಹೋಗಿ ಎಲ್ಲ ಟೈಪ್ಸ್ ಸಿಕ್ಕಿತ್ತು. ತುಂಬ ಖುಷಿ ಆಯಿತು. ಬಂದು ರೂಮ್ಮೇಟ್ಸ್ ಅವರಿಗೆ ಯಾರು ನಮ್ಮ 15 ಜನ ಬಿಟ್ಟು ಬೇರೆ ಯಾರಿದ್ರು ಅವ್ರ ಹತ್ರ ಹೇಳ್ಕೊಡೋದೇ ಒಂದು ಖುಷಿ ನಮಗೆ, ಅದು ತಿನ್ನಲಿಕ್ಕೆ ಸಿಕ್ಕಿತ್ತು, ಇದು ತಿನ್ನಲಿಕ್ಕೆ ಸಿಕ್ಕಿತ್ತು ಅಂತ. ಹಾಗೆ PM ಹೌಸ್, PM ಅನ್ನು ನೋಡೋದೇ ಒಂದು ನಮಗೆ ತುಂಬ ಖುಷಿಯಾಗಿತ್ತು. ಯಾಕಂದರೆ ನಾವು ಕನಸಲ್ಲಿ ಸಹ ಎಣಿಸ್ಲಿಕ್ಕಿಲ್ಲ ನಮಗೆ ಆ ಚಾನ್ಸ್ ಸಿಗ್ತದೆ ಅಂತ. ನಾವು ಕುತ್ಕೊಂಡಿದ್ವಿ, ಆವಾಗ ಬಂದರು PM. ತುಂಬ ಅಂದರೆ ನಾವು ಫುಲ್ ಬ್ಲ್ಯಾಂಕ್, ಎಲ್ಲರೂ ಸಹ ಎಂತ ಮಾತಾಡ್ತಾ ಇಲ್ಲ, ಅಷ್ಟು ಬ್ಲ್ಯಾಂಕ್ ಆಗಿದೆ. ಬಂದರು, ಹೀಗೆ ನೋಡ್ಕೊಂಡು ನಮ್ಮೊಟ್ಟಿಗೆ ಫೋಟೋ ತಿಕ್ಕೊಂಡು ಹೋದ್ರು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಇನ್ನೂ ಸಹ ಕಂಟಿನ್ಯೂ ಮಾಡುವ. ಈಗ ನಮಗೆ ಮಾತಾಡ್ತಾ ನಮ್ಮ ಬ್ರೇಕ್ ತಗೊಳ್ಳೋದೇ ಮರ್ತೋಗಿದ್ದೇವೆ. ಸೊ ಈಗ ಒಂದು ಬ್ರೇಕ್ ತಗೊಂಡು ಬರೋಣ. ಸೊ ವೀಕ್ಷಕರೇ ನೋಡಿದ್ವಲ್ಲ, ಇನ್ನಷ್ಟು ಅವರ ಬಗ್ಗೆ ಮಾತಾಡೋಣ ಒಂದು ಸಣ್ಣ ಬ್ರೇಕ್ನ ನಂತರ.
ಸ್ಟಾರ್ ಚಿರಶ್ರೀ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅವ್ರು ಈಗಷ್ಟೇ PM ಅವರ ಹೋಮಲ್ಲಿ ಹೇಗೆಲ್ಲ ಅವರನ್ನು ಸತ್ಕಾರ ಮಾಡಿಕೊಂಡ್ರು, ಹೇಗೆಲ್ಲ ಬರಮಾಡಿಕೊಂಡ್ರು ಅಂತ ಹೇಳಿದರು. ಮತ್ತೊಮ್ಮೆ ಮಾತನ್ನು ಮುಂದುವರಿಸೋಣ. ನಿಮಗೆ ಮತ್ತೊಮ್ಮೆ ಸ್ವಾಗತ ಚಿರಶ್ರೀ ಅವರೇ. ಸೊ ಈಗ ಅವರ ಮನೇಲಿ ಹೇಗೆಲ್ಲ ಇತ್ತು ಹೇಳ್ತಿದ್ರಿ, ಅದನ್ನು ಕಂಟಿನ್ಯೂ ಮಾಡ್ಬೋದು. ಅವರು PM ಬಂದ ಕೂಡಲೇ ತುಂಬ ಖುಷಿ ಆಯಿತು. ಆ್ಯಸ್ ನಾನು ಹೇಳಿದೆ ಬ್ಲ್ಯಾಂಕ್ ಇದ್ವಿ ಅಂತ. ಅವ್ರು ಬಂದು ಆಮೇಲೆ ನಮ್ಮ ಹತ್ರ ಫೋಟೋಗ್ರಾಫ್ ತೆಗೆದು ಆಮೇಲೆ ಭಾಷಣ ಮಾಡಿದರು. ಭಾಷಣ ಮಾಡುವಾಗ ಆಟೋಮೆಟಿಕಲಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹೇಳಿದರು, ನೋಡಿ ಈ ಮಕ್ಕಳಿಗೆ ಇಷ್ಟು ಸಾಕಾಗಿದೆ ಅಂತ ಅದಕ್ಕೂ ಅವರಿಗೂ ಗೊತ್ತಾಗಿದೆ, ಅವರು ಆಶೀರ್ವಾದ ಮಾಡ್ತಿದ್ದಾರೆ ಅಂತ ಹೇಳಿದರು. ತುಂಬ ಖುಷಿ ಆಯಿತು. ಆಮೇಲೆ ಅವರ ಮುಂದೆ ಪರ್ಫಾರ್ಮೆನ್ಸ್ ಕೊಡುವಾಗ ನಾನು ಯಕ್ಷಗಾನ ಮಾಡ್ತಾಯಿದ್ದೆ. ಆವಾಗ ಜಸ್ಟ್ ಅವ್ರು ನೋಡ್ತಾ ಇದ್ರು, ಹೀಗೆ ತುಂಬ ತುಂಬ ಖುಷಿ ಆಯಿತು, PM ಹಾಗೆ ನೋಡ್ತಾ ಇದ್ದಾರೆ ನಮಗೆ ಅಂತ. ಆಮೇಲೆ ಅವರೊಟ್ಟಿಗೆ ನಮಗೆ ಫುಡ್ ಹೇಳಿದ್ದಾರೆ, ಫುಡ್ ಇತ್ತು. ಆಮೇಲೆ ಅವರೊಟ್ಟಿಗೆ ನಮಗೆ ಮಾತಾಡಲಿಕ್ಕೆ ಸಹ ಚಾನ್ಸ್ ಇತ್ತು, ಆದರೆ ಅವರು ತುಂಬ ಬ್ಯುಸಿ ಶೆಡ್ಯೂಲ್ ಇದ್ದರಿಂದ ಅವರು ಹೋದರು. ಆಮೇಲೆ ನಾವು ಫುಡ್ ಮುಗಿಸ್ಕೊಂಡು ಆಮೇಲೆ ವಾಪಸ್ ಬಂದ್ವಿ. ಸೊ ನೆಕ್ಸ್ಟ್ ಎಲ್ಲಿ ಇತ್ತು ನಿಮಗೆ? ನೆಕ್ಸ್ಟ್ ಅದಾದಮೇಲೆ ಅದು 24ಗೆ ಇದ್ದದ್ದು ನಮಗೆ. ಆಮೇಲೆ ನೆಕ್ಸ್ಟ್ 26ಗೆ ಪರೇಡ್ ಇದ್ದದ್ದು. ಪ್ರೆಸಿಡೆಂಟ್ ಹೌಸ್ ಇತ್ತು. ಪ್ರೆಸಿಡೆಂಟ್ ಹೌಸಲ್ಲಿ ಸಹ 45 ಜನರನ್ನು ಸೆಲೆಕ್ಟ್ ಮಾಡಿದರು. ಆದರೆ ಪ್ರೆಸಿಡೆಂಟ್ ಬ್ಯುಸಿ ಇರೋದ್ರಿಂದ ಅದು ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು. ಹಾಗಾಗಿ ಆ 45 ಜನರನ್ನು ಪ್ರೆಸಿಡೆಂಟ್ ಹೌಸ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಸಹ ನಮಗೆ ಒಂದು ಇದಿತ್ತು, ಲಂಚ್ ಇತ್ತು. ಅಲ್ಲಿ ಲಂಚ್ ಮುಗಿಸ್ಕೊಂಡು ಪ್ರೆಸಿಡೆಂಟ್ ಹತ್ರ ಫೋಟೋಗ್ರಫಿ ಮಾಡಿ ಆಮೇಲೆ ವಾಪಸ್ ಬಂದು. ಸೊ ಈಗ 26ಗೆ ಅದು ಆಯಿತು. ನೆಕ್ಸ್ಟ್ ಎಂತ ಮಾಡಿದ್ರಿ? 26 ಇದು 24th 23rd ಇದ್ದಿದ್ದದು. 26ಗೆ ನಮಗೆ ಪರೇಡ್ ರಾಜ್ಪಥಲ್ಲಿ ಪರೇಡ್. ಅದನ್ನು ಹೇಳುವಂಥದ್ದೇ ಅಲ್ಲ ಅದು. ಅಲ್ಲಿ ನಮಗೆ ಬೆಳಗ್ಗೆ ಅದೇ 2 o'clockಗೆ ಎಬ್ಬಿಸಿ ನಮಗೆ ಸೀದಾ ರಾಜ್ಪಥಿಗೆ ಕರ್ಕೊಂಡು ಹೋದರು. ಅಲ್ಲಿ 3 o'clockಯಿಂದ ಸೆಕ್ಯೂರಿಟಿ ಚೆಕಪ್ ಸ್ಟಾರ್ಟ್ ಆಗ್ತದೆ. 3ಯಿಂದ ಸ್ಟಾರ್ಟ್ ಆದರೆ 5 ತನಕ ಮುಗಿಯೋದಿಲ್ಲ. ಅಷ್ಟು 5-6 ರೌಂಡ್ಸ್ ಸೆಕ್ಯೂರಿಟಿ ಚೆಕಪ್ ಇರ್ತದೆ. ಯಾವುದೇ ಫೋನ್, ಮೊಬೈಲ್ ಅಥವಾ ಡಿಜಿಟಲ್ ಎಂತ ಇದು ಸಹ ವಾಚ್ ಕೂಡ ಹಾಕಲಿಕ್ಕಿಲ್ಲ, ಎಂಥದ್ದು ಹಾಕಲಿಕ್ಕಿಲ್ಲ. ಅಲ್ಲಿ ಒಳಗೆ ಇರ್ತದೆ. ಒಳಗೆ ಹೋದ್ಮೇಲೆ ನಮಗೆ ಎಲ್ಲರಿಗೆ ಒಂದೊಂದು ಆರ್ಮಿ ಅವರಿಗಾಗಲಿ, ನೇವಿ, ಏರ್ಫೋರ್ಸ್, ರೆಜಿಮೆಂಟ್ಸ್ ಅವರಿಗೆಲ್ಲ ಒಂದೊಂದು ಪ್ಲೇಸ್ ಇರ್ತದೆ. ಆ ಪ್ಲೇಸಲ್ಲಿ ಅವರವರು ಕೂತ್ಕೊಳ್ಳಿಕ್ಕೆ ನಿಲ್ಲಲಿಕ್ಕೆ. ನಮಗೆ ಫಸ್ಟ್ ಇದ್ದದ್ದು ರಾಷ್ಟ್ರಪತಿ ಭವನ್, ಇದು ಸೈಡಲ್ಲೇ ಇದ್ದದ್ದು ಫಸ್ಟಿಗೆ. ಅಲ್ಲಿ ನಿಂತ್ಕೊಂಡಾಗ ಅಲ್ಲಿ 5 ಗಂಟೆಯಿಂದ ಹಾಗೇನೆ ನಿಲ್ಲಲಿಕ್ಕೆ 10 ಗಂಟೆ ತನಕ, ಯಾವಾಗ ಸ್ಟಾರ್ಟ್ ಆಗ್ತದೆ 10 o'clockಗೆ ಸ್ಟಾರ್ಟ್ ಆಗ್ತದೆ, ಹಾಗೇನೆ ಅಟೆನ್ಷನಲ್ಲೇ ನಿಲ್ಲಬೇಕು. ತುಂಬ ಖುಷಿ ಆಗ್ತದೆ. ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅವರು, ಬ್ಯಾಂಡ್ ಅವರು ಎಲ್ಲ. ಅದು ಸಾಂಗ್ ಕೇಳುವಾಗ ಫುಲ್ ಮೈಯೆಲ್ಲ ಜುಮ್ ಆಗ್ತದೆ. ಹಾಗೆ 10 o'clockಗೆ ಇವರದು VIP ಮತ್ತು ಪ್ರೆಸಿಡೆಂಟ್ ಇವರದೆಲ್ಲ ವೆಹಿಕಲ್ಸ್ ಬರ್ತದೆ. ಆವಾಗ ಸಹ ನಮಗೆ ತುಂಬ ಖುಷಿ ಆಗ್ತದೆ. ಆದರೆ ಯಾರಿಗೆ ಹೇಳ್ಕೊಳ್ಳುವಾಗೆ ಇಲ್ಲ, ಯಾಕಂದರೆ ಅಟೆನ್ಷನ್ ಪೊಸಿಷನಲ್ಲಿ ನಿಂತರೆ ಹಾಗೇ ನಿಲ್ಲಬೇಕು. ಸೊ ಅವರದ್ದು ವೆಹಿಕಲ್ಸ್ ಹೋಗ್ತದೆ, ಅದರ ಹಿಂದೆ ನಮ್ಮದು ಪರೇಡ್ ಹೋಗ್ತದೆ. ಸೊ ನಿಮ್ಮ ಪರೇಡ್ ಹೀಗೆ ಆಯಿತು. ಸೊ ಡೆಲ್ಲಿದು ಎಕ್ಸ್ಪೀರಿಯನ್ಸ್ ವಾಪಸ್ ಬರುವಾಗ ಹೇಗೆ ಆಯಿತು? ಕಲ್ಚರಲ್ಸ್ ಹೇಗೆ ಆಯಿತು? ಕಲ್ಚರಲ್ಸ್ ತುಂಬ ಖುಷಿ ಆಯಿತು. ಮಾತ್ರ ನಮ್ಮದು 3rd ಫ್ಲೋರಲ್ಲಿ ಇದ್ದದ್ದು ರೂಮ್. ನಮಗೆ ಬೇಸ್ಮೆಂಟಲ್ಲಿ ಪ್ರಾಕ್ಟೀಸ್ ಇದ್ದದ್ದು. ಹಾಗೆ ಯಕ್ಷಗಾನ ತುಂಬ ಕಷ್ಟ ಇತ್ತು. ವೇಷ ಹಾಕ್ಕೊಂಡು ಮೇಲೆ ಕೆಳಗೆ. ನನ್ನ ಒಟ್ಟಿಗೆ ಕೃತಿ ಇದ್ದದ್ರಿಂದ ಅವಳು ಕೂಡ ಯಕ್ಷಗಾನ, ಅವಳು ತೆಂಕುತಿಟ್ಟು ಯಕ್ಷಗಾನ, ನಾನು ಬಡಗುತಿಟ್ಟು ಯಕ್ಷಗಾನ. ಹಾಗಾಗಿ ನಮಗೆ ತುಂಬ ಸುಲಭ ಆಯಿತು. ಅಂದರೆ ಒಬ್ರಿಗೆ ಒಬ್ರು ಹೆಲ್ಪ್ ಯಾಕಂದರೆ ಬೇರೆ ಯಾರಿಗೂ ಕೂಡ ಯಕ್ಷಗಾನ ಅಂದರೆ ಎಂತ ಅಂತ ಗೊತ್ತಿಲ್ಲ. ಹೌದು, ನಾವೇ ಮೇಕಪ್ ಮಾಡಬೇಕು, ನಾವೇ ಎಲ್ಲ ಕಟ್ಕೊಳ್ಬೇಕು. ಅದರ ಕಷ್ಟ ಯಾರಿಗೂ ಗೊತ್ತಾಗೋದಿಲ್ಲ. ಹಾಗಾಗಿ ಇಬ್ಬರು ಸಹ ಯಕ್ಷಗಾನ ಆದ್ರಿಂದ ಅವಳಿಗೆ ನಾನು ಹೆಲ್ಪ್ ಮಾಡಿ, ಅವಳು ನನಗೆ ಹೆಲ್ಪ್ ಮಾಡಿ, ಹಾಗೆ ಸ್ವಲ್ಪ ನಮಗೆ ಸುಲಭ ಆಯಿತು. ಇಲ್ಲಿ ಕೂಡ ಹಾಗೆ ಒಂದು ಸೆಲೆಬ್ರಿಟಿ ಫೀಲ್ ಇತ್ತು. ಯಾಕಂದರೆ ಎಲ್ಲರೂ ಕೇಳ್ತಾ ಇದ್ರು, ನೀವು ಹೇಗೆ ಮಾಡ್ತೀರಿ, ನಿಮಗೆ ಎಲ್ಲಿಂದ ಇಷ್ಟು ಸ್ಟ್ಯಾಮಿನಾ ಬರ್ತದೆ, ಅಲ್ಲಿ ಅಷ್ಟು ಪರೇಡ್ ಮಾಡಿ ಇಲ್ಲಿ ಇಷ್ಟು ಯಕ್ಷಗಾನ ಮಾಡ್ತೀರಿ, ಅಷ್ಟು ವೇಷ ಕಟ್ಕೊಂಡು ಅಷ್ಟು ವೆಯ್ಟ್ ಹಾಕ್ಕೊಂಡು ಹೇಗೆ ಮಾಡ್ತೀರಿ ಅಂತ. ನಮಗೆ ಅಲ್ಲಿ ತುಂಬ ಸ್ಟ್ರಾಂಗ್ ಗರ್ಲ್ಸ್ ಅಂತ ಹೇಳ್ತಾ ಇದ್ರು ಎಲ್ಲರೂ ಸಹ. ತುಂಬ ಖುಷಿ ಆಗ್ತಾ ಇತ್ತು. ಆಮೇಲೆ ನಾವು ಯಕ್ಷಗಾನದ ಬಗ್ಗೆ ಸಹ ಹೇಳ್ತಿದ್ವಿ. ಅಲ್ಲಿ ತುಂಬ ಜನ ಬರ್ತಿದ್ರು, ನಮಗೆ ಒಮ್ಮೆ ಕಟ್ತೀರಾ ಯಕ್ಷಗಾನ, ನಾವು ಹಾಕಿ ನೋಡಬೇಕು ಹೇಗೆ ಆಗ್ತದೆ ಅಂತ. ಅಲ್ಲಿ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ರು. ಮತ್ತು ಯಾರು ಮಿನಿಸ್ಟರ್ಸ್ ಆಗಲಿ ಯಾರು ಬಂದಾಗಲಿ ಯಕ್ಷಗಾನ ವೇಷ ಹಾಕಿಸ್ತಿದ್ರು. ಅದೊಂದು ನೋಡಲೇಬೇಕಾದದ್ದು ಎಲ್ಲರೂ ಸಹ. ಹಾಗೆ ತುಂಬ ಖುಷಿ ಆಗ್ತಿತ್ತು ಅಲ್ಲಿ ಕೂಡ. ಸೊ ಈಗ ನಿಮ್ಮ ದಿಲ್ಲಿದು ಎಕ್ಸ್ಪೀರಿಯನ್ಸ್ ಬಿಟ್ಟು ನೀವು ಈಗಾಗಲೇ ಹೇಳಿದಾಗೆ ನೀವು ಯಕ್ಷಗಾನ ಕೂಡ ಮಾಡ್ತೀರಿ. ಎಷ್ಟು ವರ್ಷದಿಂದ ಯಕ್ಷಗಾನ ಪ್ರಾಕ್ಟೀಸ್ ಮಾಡ್ತೀರಿ? ಹೌದು, ಯಕ್ಷಗಾನ ನನಗೆ ಇಂಟ್ರೆಸ್ಟ್ ಬಂದದ್ದು ಹೇಗೆ ಅಂತ ನನಗೇನೆ ಗೊತ್ತಿಲ್ಲ. ನಂದು ಅಜ್ಜ ಅವರು ಯಕ್ಷಗಾನ ಮಾಡ್ತಾ ಇದ್ರಂತೆ, ಅದೇ ಇರ್ಬೋದು ಗೊತ್ತಿಲ್ಲ. ಆಮೇಲೆ ನಂದು ಅಕ್ಕ ಶಿಲ್ಪಶ್ರೀ ಅಂತ 10th ಸ್ಟ್ಯಾಂಡರ್ಡ್ ಅಲ್ಲಿರುವಾಗ ಅವಳಿಗೆ ಯಕ್ಷಗಾನ ಇತ್ತು.
ಅವಳು ಯಾವಾಗ ಕಲೀಲಿಕ್ಕೆ ಬೈ ಹಾರ್ಟ್ ಮಾಡ್ತಾ ಇದ್ಲ, ಅವಾಗ ನಾನು ಅದನ್ನು ಕೇಳಿ ನಾನು ಸಹ ಅವಳ ಹಿಂದೆ ಮಾಡುದು ಯಕ್ಷಗಾನ. ಅವಳ ಹಿಂದೆ ಮಾಡ್ತಾ ಮಾಡ್ತಾ ಅವಳಕ್ಕಿಂತ ಜಾಸ್ತಿ ಡೈಲಾಗ್ಸ್ ನಂಗೇನೆ ಬರ್ತಿತ್ತು ಆ ಟೈಮಲ್ಲಿ. ಹಾಗೆ ಆ ಇಂಟ್ರೆಸ್ಟ್ ಸ್ಟಾರ್ಟ್ ಆದದ್ದು. ಆಮೇಲೆ ನನಗೆ 6th 7th ಅಲ್ಲಿ ಬರುವಾಗ ನಮ್ಮ ಕಾಲೇಜಲ್ಲಿ ಸ್ಟಾರ್ಟ್ ಆಯಿತು ಯಕ್ಷಗಾನ ಕ್ಲಾಸಸ್. ಆವಾಗ ನಾನು ಜಾಯ್ನ್ ಆದೆ ಯಕ್ಷಗಾನಕ್ಕೆ. ತುಂಬ ಇಂಟ್ರೆಸ್ಟ್ ನನಗೆ ಮೊದಲಿಂದ ಸಹ ಯಕ್ಷಗಾನ ಅಂದರೆ. ಅದನ್ನು ರಾಕ್ಷಸ ಬರುವುದು ಅಂತ ಕಿರ್ಚುದು ತುಂಬ ಖುಷಿ. ಆವಾಗಲೇ ಸ್ಟಾರ್ಟ್ ಮಾಡಿದ್ದೆ. ನಮಗೆ ಸುರೇಶ್ ಮರ್ಣೆ ಅಂತ ಅವರು ಸರ್ ನಮಗೆ ಕಳಿಸ್ತಾ ಇದ್ರು. ಆಮೇಲೆ ಸ್ಕೂಲ್ ಡೇಗೆ ನಮಗೆ ಪರ್ಫಾರ್ಮೆನ್ಸ್ ಇತ್ತು. ಆಮೇಲೆ ರಾಜಾಂಗಣದಲ್ಲಿ ಒಂದು ಪರ್ಫಾರ್ಮೆನ್ಸ್ ಇತ್ತು ಎವ್ರಿ ಇಯರ್. ಹಾಗೆ ಅಲ್ಲಿ ಜಾಯ್ನ್ ಆಗಿ ಯಾವಾಗ ಸಹ ನನಗೆ ಸಿಗೋದು ರಾಕ್ಷಸ ಪಾರ್ಟಿ. ನನಗೆ ಅದೇ ಇಷ್ಟ ಆ್ಯಕ್ಚುಲಿ ಹೇಳಬೇಕಂದ್ರೆ. ಮತ್ತು ಹೀರೋದು ಎಂಟ್ರಿ ನಾರ್ಮಲ್ ಆಗಿ ಆಗ್ತದೆ, ವಿಲನಿಗೆ ಸ್ಟಾರ್ಟಿಂಗ್ ಆಗುವಾಗ ತುಂಬ ಚೆಂಡೆ ಒಂದು 3 ಸತಿ ಬರೆದು ಆಮೇಲೆ ಎಂಟ್ರಿ ಆಗೋದು. ತುಂಬ ಖುಷಿ ಆಗ್ತಿತ್ತು ಅದು ಪಾತ್ರ ಮಾಡುವಾಗ. ಆಮೇಲೆ ಪಾತ್ರದೊಳಗೆ ನಾವು ಒಳಗೇನೆ ಹೋಗಿ ಬಿಡ್ತೇವೆ. ಆ್ಯಕ್ಚುಲಿ ನಾವು ಯಕ್ಷಗಾನ ಮಾಡುವಾಗ ಆ ಸ್ಟೇಜಲ್ಲಿ ಎಂತ ಮಾಡಿದೇವಾ ವಾಪಸ್ ಬರುವಾಗ ನೆನಪಿರುವುದಿಲ್ಲ, ಅಷ್ಟು ಇನ್ವಾಲ್ವ್ಮೆಂಟ್ ಆಗಿರುತ್ತೆ. ಹೇಗೆ ನೆನಪಿಡ್ತೀರಾ? ಅದೆಲ್ಲ ತುಂಬಾ ಕಷ್ಟ ಅಲ್ಲ. ಡೈಲಾಗ್ಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತದೆ, ನಮಗೆ ತಲೆಗೆ ಏನು ಬರ್ತದೆ ಅದು ಸ್ಟೋರಿ ಕಂಪ್ಲೀಟ್ ಆಗಿ ಗೊತ್ತಿರೋದ್ರಿಂದ ಏನೆಲ್ಲ ನಮ್ಮ ಪಾರ್ಟ್ ಏನು ಅವರ ಪಾರ್ಟ್ ಏನು, ಅವ್ರು ಸಹ ಹಾಗೇನೆ ಡೈಲಾಗ್ಸ್ ಹೇಳ್ತಾರೆ, ನಾವು ಸಹ ಹಾಗೇನೆ ಡೈಲಾಗ್ಸ್. ಆಮೇಲೆ ಅರ್ಧ ನಮ್ಮದು ಭಾಗವತರು ಅವ್ರು ಹೇಳಿದ ಸಾಂಗಲ್ಲೇ ಅರ್ಧ ಇರ್ತದೆ ಏನಾಗ್ತದೆ ಅಂತ. ಹಾಗಾಗಿ ಅದನ್ನು ಪಿಕಪ್ ಮಾಡಿಕೊಂಡು ಅದಕ್ಕೆ ಕರೆಕ್ಟ್ ಆದ ಸ್ಟೆಪ್ಸ್ ಹಾಕಿ ಅದನ್ನು ಯಕ್ಷಗಾನವನ್ನು ಮಾಡ್ತೇವೆ. ಹಾಗೆ ಸೊ ನಿಮ್ಗೆ ಈಗ ಅದೆಲ್ಲ ಕಟ್ಟುವಾಗ ತುಂಬಾ ಹೆವಿ ಇರ್ತದೆ ಯಕ್ಷಗಾನ, ಮತ್ತೆ ಕಿರೀಟ ಕೂಡ ತುಂಬಾ ಹೆವಿ ಆಗ್ತದೆ. ಹೇಗೆ ಮೇಂಟೈನ್ ಮಾಡ್ತೀರಿ? ಫಸ್ಟ್ ನನಗೆ ಸ್ಟಾರ್ಟಿಂಗ್ ಯಕ್ಷಗಾನ ಇರುವಾಗ ನನಗೆ ಫಸ್ಟ್ 8th ಸ್ಟ್ಯಾಂಡರ್ಡಲ್ಲಿ ಕರೆಕ್ಟಾಗಿ ನಾನು ಹಾಕಿದ್ದು ಯಕ್ಷಗಾನ ವೇಷ. 8th ಸ್ಟ್ಯಾಂಡರ್ಡಲ್ಲಿ ನನಗೆ ದುರ್ಜಯಾಸುರ ಅಂತ, ಅದು ರಾಕ್ಷಸ ಪಾರ್ಟ್. ಆವಾಗ ಏನಾಯಿತು, ಫಸ್ಟಿಗೆ ನನಗೆ ತುಂಬ ಹೆವಿ ವೆಯ್ಟ್ ಇದ್ದು ಕೊಟ್ಟಿದ್ರು. ಹಾಗಾಗಿ ನನಗೆ ಅದು ಅಭ್ಯಾಸ ಆಗಿ ನೆಕ್ಸ್ಟ್ ನನಗೆ ಏನು ಅಷ್ಟು ಅನಿಸ್ತಾ ಇರಲಿಲ್ಲ. ಅದು ಸಹ ಅದು ಮರದ್ದು ಫುಲ್ ದೊಡ್ಡದು ಕಿರೀಟ, ರಾಜನ ಕಿರೀಟ. ಹಾಗೆ ಆ ಪಾರ್ಟಿಂದ ನನಗೆ ಯಾವುದು ಬೇಸ್ ಹೆವಿ ಇತ್ತು, ಹಾಗಾಗಿ ನನಗೆ ಬೇರೆ ಎಲ್ಲ ಸುಲಭ ಆಗ್ತಾ ಬಂತು. ಮತ್ತು ಪ್ರಾಕ್ಟೀಸ್ ಅದು ನಾವು ಎಷ್ಟು ಈಸಿಯಾಗಿ ಮಾಡ್ತೇವೆ ಅಷ್ಟು ಈಸಿಯಾಗಿ ಅದು ಸಹ ಆಗ್ತದೆ ನಮಗೆ. ಹಾಗೆ ಯಾವುದೆಲ್ಲ ವೇಷ ಹಾಕಿದ್ದೀರಿ ಇಲ್ಲಿ ತನಕ? ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ದುರ್ಜಯಾಸುರ, 9th ಅಲ್ಲಿ ಕಂಸ, ಆಮೇಲೆ 10th ಅಲ್ಲಿ ಭಸ್ಮಾಸುರ, ಆಮೇಲೆ 12th ಅಲ್ಲಿ ನನಗೆ ಇರಲಿ 11th 12th ಅಲ್ಲಿ ಸ್ವಲ್ಪ ಮಿಸ್ ಆಯಿತು. ನಾನು ಕಾಲೇಜ್ ಚೇಂಜ್ ಮಾಡಿ ಸೈನ್ಸ್ ಇದ್ದರಿಂದ ಹಾಗೆ ಸ್ವಲ್ಪ ಚೇಂಜ್ ಆಯಿತು, ಅಲ್ಲಿ ಸ್ವಲ್ಪ ಬ್ರೇಕ್ ಬಂತು. ಆಮೇಲೆ ನೆಕ್ಸ್ಟ್ ಪಿ ಯು ಸಿ ಆದಮೇಲೆ ಡಿಗ್ರಿಯಲ್ಲಿ ಫಸ್ಟ್ ಇದು ಫನಿ ಕ್ಯಾರೆಕ್ಟರ್ ಸಿಕ್ಕಿತ್ತು. ತುಂಬ ಖುಷಿ ಆಯಿತು ಅದು, ಯಾಕಂದರೆ ಅದೇ ಒಂದು ಫ್ಲೋ ಅಲ್ಲಿ ಇದ್ದೆ, ವಿಲನ್ ಅಂತ. ಆಮೇಲೆ ಇಲ್ಲಿ ಒಮ್ಮೆ ನನಗೆ ಬೇಡರದ್ದು ಬೇರೆ ಟರ್ನ್ ಹೌದು, ಅದು ಮಾಡಲಿಕ್ಕೆ ತುಂಬ ಖುಷಿ ಆಯಿತು. ಅದು ಭಾಷೆ ಸಹ ಚೇಂಜ್, ಅಂದರೆ ನಾರ್ಮಲ್ ಆಗಿ ಯಕ್ಷಗಾನದಲ್ಲಿ ಮಾತಾಡುವಂಥ ಡೈಲಾಗ್ಸೇ ಇರಲಿಲ್ಲ ಅದರಲ್ಲಿ. ಅದು ಬೇರೆ ನಾಯಕ ಅದು ಬೇಡರು ಮಾತಾಡುವಂಥದ್ದೇ ಅದರಲ್ಲಿ ಲ್ಯಾಂಗ್ವೇಜ್ ಇತ್ತು. ಹಾಗೆ ತುಂಬ ಖುಷಿ ಆಯಿತು ಆ ಪಾರ್ಟ್ ಮಾಡಲಿಕ್ಕೆ ಸಹ. ಆಮೇಲೆ ಅದು ಬೇರೆ ಥರ ಕ್ಯಾರೆಕ್ಟರ್, ಅದಕ್ಕೆ ಹಾಫ್ ಕಿರೀಟ ಹಾಫ್ ಕೂದಲು, ಅಂದರೆ ಯಾರಿಗೆ ಬೇಡರಿಗೆ ಕರೆಕ್ಟಾಗಿ ವೇಷ ಇದು ಡ್ರೆಸ್ ಹಾಕ್ಲಿಕ್ಕೆ ಬರೋದಿಲ್ಲ, ಅರ್ಧಂಬರ್ಧ ಹಾಕ್ತಾರಲ್ಲ ಅದೇ ರೀತಿ ವೇಷ ಕೂಡ ತುಂಬ ಖುಷಿಯಾಗಿತ್ತು. ಅದೊಂದು ಡಿಫ್ರೆಂಟ್. ಆಮೇಲೆ ನೆಕ್ಸ್ಟ್ ಪುನಃ ಮದನಾಕ್ಷಿ ಪಾರ್ಟ್ ಸ್ತ್ರೀ ವೇಷ ಕೂಡ ನಾನು ಫಸ್ಟ್ ಟೈಮ್ ಮಾಡಿದ್ದು ನೆಕ್ಸ್ಟ್ ಲಾಸ್ಟ್ ಇಯರ್. ಅದು ಸಹ ತುಂಬ ಖುಷಿ ಕೊಟ್ಟಿದ್ದು ನನಗೆ. ಎಲ್ಲೆಲ್ಲ ಪ್ರದರ್ಶನ ಇತ್ತು ನಿಮ್ಮದು? ನಮ್ಮದು ಸ್ಕೂಲಲ್ಲಿ ಪ್ರದರ್ಶನ ಮಾಡಿದ್ದೇನೆ, ಮತ್ತು ರಾಜಾಂಗಣದಲ್ಲಿ ಸುಮಾರು ಸಲ ಮಾಡಿದ್ದೇವೆ. ಆಮೇಲೆ ಹೊರಗೆ ನಾವು ಮೇಳ ಅಲ್ಲ ಆ್ಯಕ್ಚುಲಿ ನಾವು ಸ್ಕೂಲಿಂದ ಪರ್ಫಾರ್ಮೆನ್ಸ್ ಕೊಡೋದು. ಹಾಗಾಗಿ ನಮಗೆ ರಾಜಾಂಗಣ ಮತ್ತು ಸ್ಕೂಲ್ ಡೇಸ್ ಮತ್ತು ಕಾಲೇಜ್ ಡೇಸ್ ಹಾಗೆ ಮಾತ್ರ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಚಾನ್ಸಸ್ ಸಿಕ್ಕಿತ್ತು. ಸೊ ಈಗ ನಿಮ್ಮದೊಂದು ಯಕ್ಷಗಾನದ ವಿಡಿಯೋ ನಮ್ಮೊಂದಿಗಿದೆ, ನೋಡ್ಕೊಂಡು ಬರೋಣ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವರದೊಂದು ಯಕ್ಷಗಾನದ ವಿಡಿಯೋ ನಿಮಗೆ ಈಗ ತುಣುಕನ್ನು ನೀವು ನೋಡ್ಕೊಂಬನ್ನಿ.
ಎಸ್ ವೀಕ್ಷಕರೇ, ಅವರ ವಿಡಿಯೋದ ತುಣುಕೊಂದನ್ನು ನೋಡ್ಕೊಂಬಂದ್ವಿ ಚಿರಶ್ರೀ ಅವರದ್ದು. ಹೀಗೆ ಮಾತನ್ನು ಮುಂದುವರಿಸೋಣ. ಎಸ್ ಚಿರಶ್ರೀ ಅವರೇ, ನೆಕ್ಸ್ಟ್ ಏನಾಯಿತು? ನೆಕ್ಸ್ಟ್ ನಾನು ಮದನಾಕ್ಷಿ ಪಾಠ ಮಾಡಿದ್ದೆ. ಆಮೇಲೆ ನನಗೆ RDC ಬಗ್ಗೆ ಕಾನ್ಸಂಟ್ರೇಷನ್ ಬಂತು. RDCಯಲ್ಲಿ ತುಂಬ ಇಂಪಾರ್ಟೆಂಟ್ ಕಲ್ಚರಲ್. ಹಾಗಾಗಿ ನಾನು ಯಕ್ಷಗಾನದ ಬಗ್ಗೆ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಹಾಗೂ ಇನ್ನೂ ಜಾಸ್ತಿ, ಯಾಕಂದರೆ ವೇಷಭೂಷಣ ಮೇಕಪ್ ಎಲ್ಲ ನಾವೇ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಕೇಂದ್ರ ಇಂದ್ರಾಳಿಯಲ್ಲಿ ಇಲ್ಲಿ ಕಲ್ತ್ಕೊಂಡೆ. ಸಂಜೀವ್ ಸುವರ್ಣ ಸರ್ ಹಾಗೂ ಶೈಲೇಶ್ ಅಣ್ಣ ಅಂತ ಅವರು ನನಗೆ ತುಂಬ ಹೆಲ್ಪ್ ಮಾಡಿದರು. ಫ್ರೀಯಾಗಿ ಡ್ರೆಸ್ ಕೂಡ ಕೊಟ್ಟರು 1 ತಿಂಗಳು ಡೆಲ್ಲಿಯಲ್ಲಿ. ಅಲ್ಲಿ ನಾವು ಹೀಗೆ ಬಾಡಿಗೆಗೆ ತಗೊಳ್ಳೋದಾದರೆ 500 ವಿತ್ ಮೇಕಪ್ ಮ್ಯಾನ್ ಆದರೆ ನಮಗೆ 1000 ರೂಪೀಸ್ ತಗೊಳ್ತಾರೆ. ಅದೇ ನಮಗೆ ಬರೀ ಡ್ರೆಸ್ ಆದರೆ 500 ರೂಪೀಸ್ ತಗೊಳ್ತಾರೆ. 1 ತಿಂಗಳಿಗೆ ಅದನ್ನು ನಾವು ಅಷ್ಟು ಕಾಸ್ಟ್. ಹೌದು, ಹಾಗಾಗಿ ನನಗೆ ಇಂದ್ರಾಳಿಯಿಂದ ತುಂಬ ಹೆಲ್ಪ್ ಆಯಿತು. ಒಂದು ಸೆಟ್ ಡ್ರೆಸ್ ನಮಗೆ ಫ್ರೀ ಕೊಟ್ಟರು. ಆಮೇಲೆ ಅವರು ನನಗೆ ಮೇಕಪ್ ಆಗಲಿ ವೇಷಭೂಷಣ ಆಗಲಿ ಫುಲ್ ಟ್ರೈನಿಂಗ್ ಕೊಟ್ಟರು. ಅಲ್ಲಿ ನಾನು ವೇಷ ಹಾಕಲಿಕ್ಕೆ ಕಲಿತೆ. ಆಮೇಲೆ ಅಲ್ಲಿಂದ ನೆಕ್ಸ್ಟ್ RDCಗೆ ಸೆಲೆಕ್ಷನ್ಸಿಗೆ ಅಲ್ಲಿ ಎಲ್ಲನೂ ನಾನೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಒಂದು ಬ್ರೇಕ್ ತಗೊಳ್ಳುವಂಥ ಸಮಯ ಆಗಿದೆ. ಸೊ ಎಸ್ ವೀಕ್ಷಕರೇ, RD ಸ್ಟಾರ್ ಚಿರಶ್ರೀ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. RD ಸ್ಟಾರ್ ಚಿರಶ್ರೀ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಈಗಷ್ಟೇ ಅವರ RD ಎಕ್ಸ್ಪೀರಿಯನ್ಸ್ ಮತ್ತು ಕೂಡ ಅವರ ಯಕ್ಷಗಾನ ಎಕ್ಸ್ಪೀರಿಯನ್ಸನ್ನು ಕೇಳ್ಕೊಂಡು ಬಂದ್ವಿ. ಇನ್ನು ಅವ್ರಿಗೆ ಏನೆಲ್ಲ ಟ್ಯಾಲೆಂಟ್ ಇದೆ ನೋಡೋಣ. ನಮಸ್ಕಾರ ಚಿರಶ್ರೀ, ಪುನಃ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಈಗ ನಿಮ್ಮ ಯಕ್ಷಗಾನ ಆಯಿತು, ನಿಮ್ಮ RD ಎಕ್ಸ್ಪೀರಿಯನ್ಸ್ ಆಯಿತು, ಮತ್ತು ನೀವು ಡ್ರಾಯಿಂಗಲ್ಲಿ ಕೂಡ ತುಂಬ ಎತ್ತಿದ ಕೈ ಅಂತ ಕೇಳ್ಪಟ್ವಿ. ಯಾವುದೆಲ್ಲ ಪೇಂಟಿಂಗ್ಸ್ ಮಾಡ್ತೀರಿ, ಯಾವ ಥರ ಎಲ್ಲ ಡ್ರಾಯಿಂಗ್ ಮಾಡ್ತೀರಿ? ನಾನು ಚಿಕ್ಕದ್ರಿಂದ ಸಹ ಡ್ರಾಯಿಂಗಲ್ಲಿ ತುಂಬ ಇಂಟ್ರೆಸ್ಟ್ ನನಗೆ. ಹಾಗಾಗಿ ಅದನ್ನೇ ಬಿಲ್ಡ್ ಮಾಡ್ತಾ ಬಂದಿದ್ದೇನೆ. ನಾನು ಪೋರ್ಟ್ರೇಟ್ ಮಾಡ್ತೇನೆ, ಆಮೇಲೆ ಮಧುಬನಿ ಆರ್ಟ್, ಆಮೇಲೆ ಪೇಯ್ಡ್ ಕೂಡ ಮಾಡ್ತೇನೆ. ಆರ್ಡರ್ಸ್ ಎಲ್ಲ ಬಂದದ್ದು, ಬರ್ಡೇಗೆಲ್ಲ ಬಂದದ್ದು, ಅದನ್ನು ಕೂಡ ಮಾಡ್ತೇನೆ. ಎಲ್ಲರ ಪೋರ್ಟ್ರೇಟ್ ಕೂಡ ಪೇಯ್ಡ್ ಬರ್ಡೇಸ್ಗೆ. ಓಕೆ, ಇನ್ನೂ ಏನೆಲ್ಲ ಇದೆ ನಿಮ್ಮದು ಡ್ರಾಯಿಂಗ್? ಚಿಕ್ಕದಿರುವಾಗ ನೀವು ತುಂಬ ಇದಕ್ಕೆ ಕಾಂಪಿಟೇಷನ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರಿ? ಚಿಕ್ಕದ್ರಿಂದ ಅಂದರೆ ನಾನು LKGಯಿಂದನೇ ಸ್ಟಾರ್ಟ್ ಮಾಡಿದ್ದೇನೆ. ಅದು ಇಂಡಿಪೆಂಡೆನ್ಸ್ ಡೇ ಕಾಂಪಿಟೇಷನ್ಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಕಾಂಪಿಟೇಷನ್ಸಲ್ಲಿ ಇರ್ಬೋದು, ನನ್ನನ್ನು ಕಲಿಸ್ತಾ ಇದ್ರು ಪೇರೆಂಟ್ಸ್, ಇವನ್ ಸ್ಕೂಲಿಂದ ಸಹ ಕಲಿಸ್ತಾ ಇದ್ರು. ಹಾಗಾಗಿ ಅಲ್ಲಿಂದ ಎಲ್ಲ ಸೆಲ್ಫ್ ಟಾಟ್. ಆದರೆ ಕ್ಲಾಸಿಗೆಲ್ಲ ಎಲ್ಲಿ ಹೋಗಲಿಲ್ಲ ನಾನು ಡ್ರಾಯಿಂಗಿಗೆ. ನಾನಾಗೆ ಒಂದನ್ನು ನೋಡಿ ಮಾಡಿ 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 ಹಾಗೆ ಇಂಪ್ರೂವ್ ಮಾಡಿಕೊಂಡು ಹಾಗೆ ಕಾಂಪಿಟೇಷನ್ಸಲ್ಲೆಲ್ಲ ತುಂಬ ಪ್ರೈಸ್ ಸಿಕ್ಕಿತ್ತು. ಪ್ರತಿಭಾ ಕಾರಂಜಿ ಆಗಲಿ, ಹಾಗೆ ಸ್ಕೂಲ್ ಲೆವೆಲ್ ಕಾಂಪಿಟೇಷನ್ಸ್ ಅದಕ್ಕೆಲ್ಲ ಹೋಗಿ ಪ್ರೈಸ್ ಸಿಗ್ತಾ ಇತ್ತು. ಹಾಗೆ ಅದೇ ಪ್ರೈಸ್ ಸಿಕ್ಕಿದ ಕೂಡಲೇ ಒಂದು ಇಂಟ್ರೆಸ್ಟ್ ಜಾಸ್ತಿ ಬರ್ತದೆ. ಹೌದು, ಹಾಗೆ ಅದನ್ನೇ ಇಂಪ್ರೂವ್ ಮಾಡ್ಕೊಂಡು ಬಂದೆ. ಸೊ ಈಗೋಸ್ಕರ ನಿಮ್ಗೊಂದು ರ್ಯಾಪಿಡ್ ರೌಂಡ್ ಯಾವಾಗಾದ್ರೂ ಮುಂಚೆ ಆಡಿದ್ರಾ? ಇಲ್ಲ. ಸೊ ಈಗ ಒಂದು ರ್ಯಾಪಿಡ್ ರೌಂಡ್ ಆಡಿಸ್ತೀವಿ, ಅದಾದ ಮೇಲೆ ಅದರ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಶೇರ್ ಮಾಡ್ಲಿಕ್ಕೆ ಇರ್ತದೆ. ಸೊ ಈಗ ಒಂದು ರ್ಯಾಪಿಡ್ ರೌಂಡ್ ಸ್ಟಾರ್ಟ್ ಮಾಡುವ. ಸೊ ನಿಮ್ಮ ಫಸ್ಟ್ ಕ್ವಶನ್, ನಿಮ್ಮ ಡ್ರೀಮ್ ಜಾಬ್ ಯಾವುದು? ಆರ್ಮಿ. ನಿಮ್ಮ ವರ್ಣನೆ ಮಾಡಿ 3 ವರ್ಡ್ಸಲ್ಲಿ. ನಾನು ಡಿಸ್ಕ್ರೈಬ್ ಯೋರ್ ಸೆಲ್ಫ್. BU, that's it. ಮೂರು. ಓಕೆ, ಎಂತ ಹೇಳೋದು? ಬೇಗ ರ್ಯಾಪಿಡ್ ರೌಂಡ್. ನಿಮ್ಮ ಬಗ್ಗೆ ನೀವು ವರ್ಣನೆ ಮಾಡಿ. ನನಗೆ ನನ್ನ ಬಗ್ಗೆ ಅಂತ ಹೇಳಲಿಕ್ಕಿಲ್ಲ. ಎಂತ ಹೇಳಲಿಕ್ಕಿಲ್ವಾ? ಓಕೆ, ಈಗ ನಿಮಗೆ 15 ಮಿನಿಟ್ಸ್ ಫೇಮ್ ಅಂತೇಳಿ ಬಂದರೆ ಯಾವ ವಿಷಯಕ್ಕೆ ಬರಲಿಕ್ಕೆ ಇಷ್ಟಪಡ್ತೀರಿ? ಫೇಮ್. ಬೇಗ ರ್ಯಾಪಿಡ್. ಫೇಮ್ ಬರಬೇಕು ಅಂತ ಇಷ್ಟಪಡೋದಿಲ್ಲ. ನನ್ನಾಗಿ ಎಷ್ಟು ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಕೆಲಸ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಅದರಲ್ಲಿ ಫೇಮ್ ಸಿಕ್ಕಿದ್ರೆ ಸಿಕ್ಕಿತು, ಇಲ್ಲದ್ರೆ ಯಾವ ವಿಷಯಕ್ಕೆ ಯಾವ ಒಳ್ಳೆ ಕೆಲಸ ಮಾಡ್ತೇವೆ ಅದಕ್ಕೆ ಫೇಮ್ ಸಿಕ್ಕಿದ್ರೆ ಸಾಕು. ಓಕೆ, ಈಗ ನೀವು ಇನ್ವಿಸಿಬಲ್ ಆದರೆ ಫಸ್ಟ್ ಎಲ್ಲಿ ಹೋಗ್ತೀರಿ? ಇನ್ವಿಸಿಬಲ್ ಆದರೆ ಫಸ್ಟ್ ಹೋಗೋದು ಎಲ್ಲಿಗೆ ಹೋಗ್ಬೋದು? ಫಸ್ಟ್ ಪೆಂಗ್ವಿನ್ಸ್ ಹತ್ರ ಹೋಗ್ತೇನೆ. ಪೆಂಗ್ವಿನ್ಸ್ ಹತ್ರ. ಓಕೆ, ನೆಕ್ಸ್ಟ್ ಕ್ವಶನ್, ಫೇವ್ರೆಟ್ ಹಾಬಿ? ಡ್ರಾಯಿಂಗ್, ಡ್ಯಾನ್ಸ್, ಯಕ್ಷಗಾನ. ನಿಮ್ಮ ದೊಡ್ಡ ಎಡಿಕ್ಷನ್ ಅಂತ ಯಾವುದೂ ಇಲ್ಲ. ಡ್ರಾಯಿಂಗ್, ಬೇಜಾರಾಗಲಿ ಟೆನ್ಷನ್ ಆಗಲಿ ಎಂತಾದರೂ ಡ್ರಾಯಿಂಗ್ ಮತ್ತು ಫುಡ್. ನಿಮಗೆ ವರ್ಸ್ಟ್ ಜಾಬ್ ಎನ್ಸೋದು ಯಾವುದು? ವರ್ಸ್ಟ್ ಜಾಬ್ ಅಂತ ಯಾವುದು ಅನಿಸೋದಿಲ್ಲ ನಮಗೆ, ಅನಿಸೋದಿಲ್ಲ.
ಅಂತ. ನಿಮಗೆ ಯಾವ ಥರ ಚಿತ್ರ ಬಿಡಿಸ್ಲಿಕ್ಕೆ ಇಷ್ಟ ಆಗ್ತದೆ? ಜಾಸ್ತಿಯಾಗಿ ಯಾವುದು ಮಿನಿಯೇಚರ್ ಡ್ರಾಯಿಂಗ್ಸ್ ಎಲ್ಲ ಇರ್ತದೆ, ತುಂಬ ವರ್ಕ್ ಇರ್ತದೆ, ಅದನ್ನು ಮಾಡಲಿಕ್ಕೆ ತುಂಬ ಇಷ್ಟಪಡ್ತೇನೆ. ನಿಮ್ಮ ಲೈಫ್ ಲಾಂಗ್ ಡ್ರೀಮ್? ಆರ್ಮಿ ಅಷ್ಟೇ. ನಿಮಗೆ ನೀವು ಏನು ನಿಕ್ ನೇಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಹಾಗೆ ಅಂತ ಇಲ್ಲ, ಇರ್ತದೆ ಹೇಳಬೇಕು. ನನಗೆ ನನ್ನದು ನಿಕ್ ನೇಮ್ ಅಂತ ಬೇಕಂತ ಇಲ್ಲ, ಯಾಕಂದರೆ ನನಗೆ ನನ್ನ ಹೆಸರಲ್ಲೇ ನಿಕ್ ನೇಮ್ ಥರನೇ ಮಾಡ್ತಾರೆ. ಯಾಕಂದರೆ ನನ್ನ ಹೆಸರಿಗೆ ಕರೆಯೋದೇ ಕರೆಕ್ಟಾಗಿ ಯಾರು ಸಹ ಕರೆಯೋದಿಲ್ಲ. ಚಿರಶ್ರೀ, ಜಯಶ್ರೀ, ಸುರಕ್ಷಾ, ಎಂಥದಕ್ಕೆ ಛಾಯಾಶ್ರೀ, ಜಾಸ್ತಿಯಾಗಿ ಎಲ್ಲರಿಗೂ ಗೊತ್ತಿಲ್ಲ ನನ್ನದು ಪ್ರೊನೌನ್ಸ್ ಮಾಡಲಿಕ್ಕೆ ಹೆಸರು, ಅದೇ ನಿಕ್ ನೇಮ್ ಆಗಿ ಹೋಗಿದೆ ನನಗೆ. ಸೊ ನಿಮ್ಮ ಫೇವ್ರೆಟ್ ಸಾಂಗ್? ಜನಗಣಮನ, ನ್ಯಾಷನಲ್ ಆಂಥಮ್. ಎಸ್. ಸೊ ನೀವೊಂದು ಸೂಪರ್ ಹೀರೋ ಆದರೆ ನಿಮಗೆ ಯಾವ ಸೂಪರ್ ಪವರ್ ಬೇಕು? ಸೂಪರ್ ಪವರೇ ಅದು ನನಗೆ ಗೊತ್ತಾಗ್ತಿದೆ. ಬೇಗ ಸೂಪರ್ ಪವರ್. ಇಂಡಿಯಾ ಆಗಿ ಬಿಲ್ಡ್ ಮಾಡಬೇಕು. ಇಂಡಿಯಾನು ಚಂದ ಮಾಡಿ ಬಿಲ್ಡ್ ಮಾಡಬೇಕು. ಓಕೆ, ನಿಮಗೆ ಈಗ ಒಂದು $1 million ಪ್ರೈಸ್ ಸಿಕ್ಕಿದ್ರೆ ಎಂತ ಮಾಡ್ತೀರಿ? ಯಾವುದಕ್ಕೆ ಯೂಸ್ ಮಾಡ್ತೀರಿ? $1 million ತುಂಬ ಹಣ ಸಿಕ್ಕಿದೆ, ಎಂತ ಮಾಡ್ತೀರಿ ಫಸ್ಟ್ ಥಿಂಗ್? ನನಗೆ ಬೇಕಾದ್ರೆ ತಗೊಳ್ತೇನೆ ಫಸ್ಟ್, ಆಮೇಲೆ ಕೊಡ್ತೇನೆ. ಎಂತ ತಗೊಳ್ತೀರಿ? ಗೊತ್ತಿಲ್ಲ. ಅದು ಗೊತ್ತಿಲ್ಲ. ನೀವು ಕಾರ್ಟೂನ್ ನೋಡ್ತೀರಾ? ಹಾಂ. ಫೇವ್ರೆಟ್ ಕಾರ್ಟೂನ್? ಮಿಸ್ಟರ್ ಬೀನ್, ಟಾಮ್ ಆ್ಯಂಡ್ ಜೆರಿ, ಆಗಿ, ಪಿಂಗು ಮೊದಲಿದ್ದು ತುಂಬ ಚಿಕ್ಕ ಇರುವಾಗ ನೋಡ್ತಿದ್ದೆ, ಆಸ್ವಲ್ಡ್, ಅದನ್ನೆಲ್ಲ ಇನ್ನೂ ನೋಡ್ತೇನೆ, ಲೂನಿ ಟ್ಯೂನ್ಸ್. ಓಕೆ, ಯಾವ ಕ್ಯಾರೆಕ್ಟರ್ ಇಷ್ಟ? ನನಗೆ ಜಾಸ್ತಿ ಇಷ್ಟ ಆಗುವ ಕ್ಯಾರೆಕ್ಟರ್ ಸಿಡ್, ಐಸ್ ಏಜ್. ಐಸ್ ಏಜ್ ಇದು ಸಿಡ್. ಮತ್ತೆ ಮಿನಿಯನ್ಸ್ ತುಂಬ ಇಷ್ಟ. ಒಂದು ಬಿಗ್ಗೆಸ್ಟ್ ಸೀಕ್ರೆಟ್ ಅಂತ ಎಂತ ಇಲ್ಲ, ಇರ್ತದೆ. ಸೀಕ್ರೆಟ್ ಬೇಗ. ಓಕೆ, ಯಾವುದು ಬೆಟರ್, ಎಕ್ಸ್ಪೀರಿಯನ್ಸಾ ಸರ್ಟಿಫಿಕೇಟಾ? ಎಕ್ಸ್ಪೀರಿಯನ್ಸ್. ಯಾಕೆ? ಎಕ್ಸ್ಪೀರಿಯನ್ಸ್ ಅಂದರೆ ಸರ್ಟಿಫಿಕೇಟ್ ಸಿಕ್ಕೋದು ಅದು ಹೇಗೆ ಸಹ ಸಿಗ್ತದೆ, ಅದರಲ್ಲಿ ಎಂಜಾಯ್ ಮಾಡೋದು, ಅದನ್ನು ಅನುಭವಿಸೋದು, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಸರ್ಟಿಫಿಕೇಟ್ ಇದ್ದರೆ ಇತ್ತು, ಹೋದರೆ ಹೋಯಿತು, ಆದರೆ ಎಕ್ಸ್ಪೀರಿಯನ್ಸ್ ಯಾವಾಗ ಸಹ ನಮ್ಮ ಹತ್ರ ನೆನಪಲ್ಲಿ ಇರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್. ವಾಟ್ ಮೇಕ್ಸ್ ಯು ಸ್ಮೈಲ್? ನಿಮಗೆ ಈಗ ಖುಷಿ ಆಗಬೇಕಂದ್ರೆ ಯಾವ ವಿಷಯ ಮಾಡ್ತದೆ? ನನಗೆ ಸ್ಮೈಲ್ ಮಾಡಲಿಕ್ಕೆ ಯಾವ ವಿಷಯ ಬರ್ತದೆ ಅದರಲ್ಲಿ ಸ್ಮೈಲ್ ಮಾಡಿ, ಎಲ್ಲ ವಿಷಯ ಸಹ ಯಾವುದು ವಿಷಯ ಹ್ಯಾಪಿನೆಸ್ ತರ್ತದೆ ಅದಕ್ಕೆ ನೋಡಿ ಸ್ಮೈಲ್ ಮಾಡ್ತೇನೆ. ಓಕೆ, ಇಲ್ಲಿಗೆ ನಿಮ್ಮ ರ್ಯಾಪಿಡ್ ರೌಂಡ್ ಮುಗಿದಿದೆ. ಸೊ ಈಗ ನಿಮ್ಮ ಪೇರೆಂಟ್ಸ್ ಮತ್ತು ನಿಮ್ಮ ಶಿಕ್ಷಕರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ. ಮಗಳ ಸಾಧನೆ ಬಗ್ಗೆ ತುಂಬ ಹೆಮ್ಮೆ ಇದೆ. ದೆಹಲಿಗೆ ಹೋಗಿ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸಿ ಬಂದಾಳೆ. ಎಲ್ಲರಿಗೆ ಸಿಗುವಂಥ ಅವಕಾಶ ಅಲ್ಲ ಇದು. ಉಡುಪಿ ಜಿಲ್ಲೆಯಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ ಸಿಕ್ಕಿದೆ. ಆ ಬಗ್ಗೆ ತುಂಬ ಹೆಮ್ಮೆ ಇದೆ. ಮತ್ತು ಇದಕ್ಕೋಸ್ಕರ ಅವಳ ಅಧ್ಯಾಪಕರು, ಟೀಚರ್ನವರು, ಸಹಪಾಠಿಗಳು ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ಅವಳಿಗೋಸ್ಕರ ತುಂಬ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಮತ್ತು ಅವಳಿಗೆ ಸಣ್ಣದಿನಲ್ಲೇ ಕೊಳಲು ವಾದನದಲ್ಲಿ, ಚಿತ್ರಕಲೆಯಲ್ಲಿ, ಯಕ್ಷಗಾನದಲ್ಲಿ ಎಲ್ಲ ತುಂಬ ಆಸಕ್ತಿ ಇತ್ತು. ಇದಕ್ಕೆ ನಾವು ಚೆನ್ನಾಗಿ ನಮಗೆ ಸಾಧ್ಯ ಇದ್ದ ಮಟ್ಟಿಗೆ ಪ್ರೋತ್ಸಾಹ ಮಾಡಿದ್ದೇವೆ. ಇದರಿಂದಾಗಿ ಅವಳು ಈ ಮಟ್ಟಕ್ಕೆ ಬರುವಂಥ ಇದಾಯಿತು. ಅವಳ ಆಸಕ್ತಿ ಕೂಡ ಮುಖ್ಯ ಆಗ್ತದೆ. ಅದಕ್ಕೆ ಒಳ್ಳೆಯ ಆಸಕ್ತಿ ಇತ್ತು. ಒಳ್ಳೆಯ ಆಸಕ್ತಿಯಿಂದ ಎಲ್ಲವನ್ನು ಕಲಿತುಕೊಂಡಿದ್ದಾಳೆ. ಚಿತ್ರಕಲೆ ಒಳ್ಳೊಳ್ಳೆ ಚಿತ್ರ ಬಿಡಿಸ್ತಿದ್ದಾಳೆ. ಒಳ್ಳೆ ಅಡುಗೆ ಕೂಡ ಒಳ್ಳೆ ಮಾಡ್ತಾಳೆ. ಒಳ್ಳೆ ರುಚಿಯಾದ ತಿಂಡಿಗಳನ್ನು ಮಾಡ್ತಾರೆ. ಅವಳ ಪ್ರತಿಭೆಯನ್ನು ಪ್ರೋತ್ಸಾಹಿಸಿದಂಥ ಅಧ್ಯಾಪಕ ವೃಂದದವರಿಗೆ ಮತ್ತು ಸಹಪಾಠಿಗಳಿಗೆ ಹಾಗೂ ಸ್ಪಂದನ ಚಾನಲ್ನವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಇನ್ನು ಮುಂದೆ ಕೂಡ ಎಲ್ಲ ಒಳ್ಳೆಯ ರೀತಿಯಲ್ಲಿ ಸಹಕರಿಸಲಿ ಅಂತೇಳಿ ನಮ್ಮ ವಿನಂತಿ. ನಮಸ್ತೆ. ಶ್ರೀ ತಾಯಿ ಅವಳು ರಾಷ್ಟ್ರ ಮಟ್ಟಕ್ಕೆ ಹೋಗಿ ಬಂದದ್ದು ತುಂಬ ಖುಷಿ ಆಯಿತು. ಯಾಕಂದರೆ ಅವಳು ಶಾಲೆಗೆ ಹೋಗ್ಲಿಕ್ಕೇನೆ ಕೇಳ್ತಾ ಇರಲಿಲ್ಲ. ಆದ್ದರಿಂದ ಅವಳು ಯಾರು ಜನರನ್ನು ನೋಡಿದ್ದು ಸಹ ಒಳಗೋಡಿ ಕೂತ್ಕೊಳ್ತಾ ಇದ್ಲು. ಆ ಮಟ್ಟಕ್ಕೆ ಹೋಗಿ ಬಂದದ್ದು ತುಂಬ ಖುಷಿ ಆಯಿತು. ಹಾಗೂ ಅವಳಿಗೆ ಸಹಾಯ ಮಾಡಿದಂತಹ ಶಾಲಾ ಪ್ರಾಧ್ಯಾಪಕರಿಗೂ ಸಹಪಾಠಿಗಳಿಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಚಿರಶ್ರೀ ನಮ್ಮ MGM ಕಾಲೇಜಿನಲ್ಲಿ ಓದುತ್ತಿರುವ ಅಂತಿಮ ವರ್ಷದ BCA ವಿದ್ಯಾರ್ಥಿನಿ. ಅವಳು ಪಾಠ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿದ್ದಾಳೆ. ಹಾಗೂ ಕಾಲೇಜಿಗೆ ಅವಳು ಬೇರೆ ಬೇರೆ ಕಾಂಪಿಟಿಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ತುಂಬ ಪ್ರೈಸನ್ನು ತಂದಿದ್ದಾಳೆ. ಅದೇ ಥರ ಅವಳು NSSಲ್ಲಿ ತುಂಬ ಆ್ಯಕ್ಟಿವ್ ವಾಲಂಟಿಯರ್. ಅವಳು ತುಂಬ ಒಂದು ಆಸಕ್ತಿಯಿಂದ NSSನ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾಳೆ ಹಾಗೂ ಭಾಗವಹಿಸ್ತಾ ಇದ್ದಾಳೆ. ಅವಳು ಡೆಲ್ಲಿಯಲ್ಲಿ ನಡೆದ RDPET ಟೈಮ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು NSSಲ್ಲಿ
NSS ಅನ್ನು ರೆಪ್ರೆಸೆಂಟ್ ಮಾಡಿದ್ದಾಳೆ. ಅದು ನಮ್ಮ ಕಾಲೇಜಿಗೆ ತುಂಬ ಒಂದು ದೊಡ್ಡ ಹೆಮ್ಮೆ. ಹಾಗೂ ಅವಳು ನನ್ನ ಪರ್ಸನಲ್ ಸ್ಟೂಡೆಂಟ್ ಅಂತ ಹೇಳಲಿಕ್ಕೂ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅವಳು ಖಾಲಿ NSS ಮಾತ್ರ ಅಲ್ಲ, ಅವಳಿಗೆ ಇತರ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೂ ತುಂಬ ಒಂದು ಆಸಕ್ತಿ. ಅವಳು ಪೇಂಟಿಂಗಲ್ಲೂ ಇದ್ದಾಳೆ. ಅವಳ ಪೇಂಟಿಂಗ್ ಎಕ್ಸಿಬಿಷನ್ ಆಗಿತ್ತು ಕಾಲೇಜಲ್ಲಿ, ಹೊರಗಡೆನೂ ಆಗಿತ್ತು ಅನ್ನಿಸ್ತದೆ. ಅದರಲ್ಲೆಲ್ಲ ಅವಳು ತುಂಬ ಚೆನ್ನಾಗಿ ಪೇಂಟ್ ಮಾಡಿದ್ದಾಳೆ ಅವಳು. ಅದೇ ಥರ ಅವಳು ಯಕ್ಷಗಾನದಲ್ಲಿ ನಮ್ಮ ಕಾಲೇಜಿನಲ್ಲಿ ಯಾವಾಗೆಲ್ಲ ಒಂದು ನಮ್ಮ ಕಾಲೇಜ್ ಡೇಸ್ ಟೈಮಲ್ಲಿ, ಕಾಲೇಜ್ ಡೇ ಫಂಕ್ಷನ್ ಟೈಮಲ್ಲಿ ಯಕ್ಷಗಾನದ ಕಾರ್ಯಕ್ರಮ ಇರ್ತದೆ. ಆ ಯಕ್ಷಗಾನದ ಕಾರ್ಯಕ್ರಮದಲ್ಲಿ ಅವಳು ಒಂದು ಪಾತ್ರಧಾರಿಯಾಗಿರ್ತಾಳೆ. ಸೊ ಇದಕ್ಕೆಲ್ಲ ಅವಳು ತನ್ನ ಸಮಯವನ್ನು ಮೀಸಲಿಟ್ಟು, ಅದೇ ಥರ ಪಾಠಗಳಲ್ಲಿಯೂ ಸಹ ಅಷ್ಟೇ ಆಸಕ್ತಿಯನ್ನು ತೋರಿಸಿ ಒಂದು ಆದರ್ಶ ವಿದ್ಯಾರ್ಥಿನಿಯಾಗಿದ್ದಾಳೆ. ಅವಳಿಗೆ ಇಷ್ಟೆಲ್ಲ ಪ್ರಶಸ್ತಿಗಳು ಬಂದರೂ ಸಹ ಅವಳು ಟೀಚರ್ಸ್ಗಳಿಗೆ ತುಂಬ ರೆಸ್ಪೆಕ್ಟ್ ಕೊಡೋದಾಗಲಿ ಅಥವಾ ತುಂಬ ಒಬಿಡಿಯೆಂಟ್ ಆಗಿರೋದಾಗಲಿ ಇದೆಲ್ಲವನ್ನು ಮಾಡ್ತಿರ್ತಾಳೆ. ಹಾಗೆ ಅವಳು ನಮ್ಮ ಕಾಲೇಜಿನ ಒಂದು ಅತ್ಯಂತ ಹೆಮ್ಮೆಯ ವಿದ್ಯಾರ್ಥಿನಿ ಹಾಗೂ ನಮ್ಮ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ನ ಒಂದು ತುಂಬ ಆ್ಯಕ್ಟಿವ್ ಆಗಿರುವಂಥ ಒಂದು ವಿದ್ಯಾರ್ಥಿನಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಹಾಗೆ ಅವಳ ಎಲ್ಲ ಚಟುವಟಿಕೆಗಳಲ್ಲೂ ಸಹ ನಮ್ಮ ಕಾಲೇಜು ಅವಳನ್ನು ಯಾವಾಗಲೂ ಪ್ರೋತ್ಸಾಹಿಸ್ತಾ ಇರ್ತದೆ, ಪ್ರೋತ್ಸಾಹಿಸಿದೆ ಸಹ. ಅದೇ ಥರ ಅವಳಿಗೆ ಅವಳ ಮುಂದಿನ ಜೀವನ ಸುಖಮಯ ಆಗಲಿ, ದೇವರು ಅವಳಿಗೆ ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಆಶೀರ್ವಾದವನ್ನು ಮಾಡಿ ಅವಳು ಎಣಿಸಿದ ಕ್ಷೇತ್ರದಲ್ಲಿ ತುಂಬ ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳಿ ಹಾರೈಸ್ತೇನೆ. ಚಿರಶ್ರೀ ತನ್ನ ಶಾಲಾ ಜೀವನದಲ್ಲಿ ಸಾಮಾನ್ಯವಾಗಿದ್ದುಕೊಂಡು ತನ್ನ ಬಹುಮುಖ ಪ್ರತಿಭೆಯಿಂದ NSS ಅಲ್ಲಿ ಭಾಗವಹಿಸಿ ಗಣರಾಜ್ಯೋತ್ಸವ ಪೆರೇಡಲ್ಲಿ ಭಾಗವಹಿಸುವುದು ಎಂದು ಕೇಳಿದಾಗ ನಮಗೆಲ್ಲರಿಗೂ ತುಂಬ ಸಂತೋಷವಾಯಿತು. ಮಾತ್ರವಲ್ಲದೆ ಅವಳಿಗೆ ಚಿಕ್ಕಂದಿನಿಂದಲೂ ಸ್ವಚ್ಛತೆಯ ಬಗ್ಗೆ ಕಾಳಜಿ ಜಾಸ್ತಿ. ಅವಳು ತನ್ನ ಸಹಪಾಠಿಗಳು ಹಾಗೂ ಶಾಲಾ ಶಿಕ್ಷಕರ ಸಹಕಾರದಿಂದ ಈ ಹಂತಕ್ಕೆ ಬೆಳೆದು ಬಂದದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಅವಳು ತನ್ನ ಜೀವನದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡಿ ಶಾಲೆಗೆ ಹಾಗೂ ರಾಜ್ಯಕ್ಕೆ, ನಮ್ಮ ಸಮಾಜಕ್ಕೆ ಹಾಗೂ ದೇಶಕ್ಕೆ ಕೀರ್ತಿಯನ್ನು ತರಲಿ ಎಂದು ಹಾರೈಸ್ತಾ ಇದ್ದೇನೆ. ಹಾಗೂ ಅವಳು ಇನ್ನೂ ಉನ್ನತ ಹುದ್ದೆಯನ್ನು ಅಲಂಕರಿಸಿ ಅವಳ ಭವಿಷ್ಯ ಜೀವನ ಉಜ್ವಲವಾಗಲಿ ಎಂದು ಹಾರೈಸುತ್ತಾ, ಅವಳು ನಮ್ಮ ಮನೆಯ ಮಗಳು ಎಂದು ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಕುಮಾರಿ ಚಿರಶ್ರೀ ಅವರು ಬಹುಮುಖ ಪ್ರತಿಭೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅವರು ರಾಷ್ಟ್ರೀಯ ಸೇವಾ ಯೋಜನೆಯ ಒಂದು ವಿಶ್ವವಿದ್ಯಾಲಯದಲ್ಲಿ ನಡೆಯುವಂತಹ ನಾಯಕತ್ವ ಶಿಬಿರದಲ್ಲಿ ಅವರು ಇರುವಂತಹ ಕ್ರಿಯಾಶೀಲತೆಯಿಂದ ನಮ್ಮ ವಿದ್ಯಾರ್ಥಿಗಳು ಅವ್ರನ್ನ ಈ ನಮ್ಮ ಕಾಲೇಜಿಗೆ ಒಂದ್ಸಲಿ ಕರೆಸೋಣ, ನಮ್ಮ ಮಕ್ಕಳಿಗೆ ಅವರಿಂದ ಪ್ರೇರಣೆ ಆಗಲಿ ಅಂತ ಹೇಳಿದ್ರು. ನಾನು ಅದೇ ಉದ್ದೇಶಕ್ಕೆ ಏನು ಮಾಡಿದ್ವಿ, ನಮ್ಮ ಕಾಲೇಜಿನ ಒಂದು NSS ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆಸಿದ್ವಿ. ಜೊತೆಗೆ ಅವರು NSSನ ಧ್ಯೇಯ ಉದ್ದೇಶಗಳ ಬಗ್ಗೆ ಮತ್ತೆ ತಾವು ಒಂದು ರಾಷ್ಟ್ರೀಯ ಪಥಸಂಚಲನದಲ್ಲಿ ಭಾಗವಹಿಸಿದಂತಹ ಅನುಭವಗಳ ಬಗ್ಗೆ ತುಂಬಾ ಸೊಗಸಾಗಿ ತಮ್ಮ ಅಭಿಪ್ರಾಯ ಹೇಳಿದ್ರು. ಜೊತೆಗೆ ಒಂದೆರಡು ದಿನ ನಮ್ಮ ಮಕ್ಕಳಿಗೆ ಅವರು ತರಬೇತಿಯನ್ನು ನೀಡಿದ್ರು. ಹಾಗೇನೆ ಅವರ ಈ ಒಂದು ಚಿಕ್ಕ ವಯಸ್ಸಲ್ಲಿ ಅವರಿಗಿರುವಂತಹ ಒಂದು ಕಲಿಯುವಂತಹ ಉತ್ಸುಕತೆ, ಹಾಗೇನೆ ಬೇರೆಯವರಿಗೆ ಕಲಿಸುವಂತಹ ಉತ್ಸುಕತೆ, ಇವೆಲ್ಲವನ್ನು ನೋಡಿದ್ರೆ ಅವರು ಬಹಳ ದೊಡ್ಡ ಸಾಧನೆ ಮಾಡುತ್ತಾರೆ ಅನ್ನೋದ್ರಲ್ಲಿ ಯಾವುದೇ ಒಂದು ಆಶ್ಚರ್ಯ ಇಲ್ಲ ಅಂತ ಹೇಳ್ಬೋದು. ಅವರಿಗೆ ಮುಂದಿನ ಜೀವನ ಒಂದು ಒಳ್ಳೇದಾಗಲಿ ಅಂತಲೂ ನಾನು ಆಶಿಸ್ತೇನೆ. ನೋಡಿದ್ವಲ್ಲ ವೀಕ್ಷಕರೇ, ಚಿರಶ್ರೀ ಅವರ ಪೇರೆಂಟ್ಸ್ ಮತ್ತು ಟೀಚರ್ಸ್ ಅವರ ಬಗ್ಗೆ ಏನೆಲ್ಲ ಅಭಿಪ್ರಾಯ ಹೇಳಿದಾರಂತ. ಸೊ ಈಗ ಅವ್ರ ಹತ್ರ ಮಾತು ಮುಂದುವರಿಸೋಣ. ಚಿರಶ್ರೀ ಅವರೇ, ನಿಮ್ಮ ಪೇರೆಂಟ್ಸ್ ಮತ್ತು ಟೀಚರ್ಸ್ ನಿಮ್ಮ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ದಾರೆ, ನೀವು ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಫಸ್ಟ್ ನನ್ನ ಪೇರೆಂಟ್ಸಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನ್ನನ್ನು ಈ ಲೆವೆಲಿಗೆ ತರಲಿಕ್ಕೆ ನನ್ನ ಪೇರೆಂಟ್ಸೇ ರೀಸನ್ ಅಂತ ಹೇಳಬೇಕು. ಯಾಕಂದರೆ ನಾನು ಯಾವುದು ಮಾಡೋದಾದರೆ ಸಹ ಪೇರೆಂಟ್ಸಿದು ಸಪೋರ್ಟ್ ಇದ್ದರೆ ಮಾತ್ರ. ಟೀಚರ್ಸ್ ಕೂಡ ಹೌದು, ಆದರೆ ಫಸ್ಟ್ ಇಲ್ಲಿ ಪೇರೆಂಟ್ಸಿಂದ ಸ್ಟಾರ್ಟ್ ಆಗ್ತದೆ. ಪೇರೆಂಟ್ಸ್ ಬೇಡ ಹೇಳಿದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಪೇರೆಂಟ್ಸಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರು ಅಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮನ್ನು ಈ ಲೆವೆಲಿಗೆ ತರಲಿಕ್ಕೆ. ಅವರು ನನಗೆ ಇಷ್ಟು ಅಪಾರ್ಚುನಿಟೀಸ್, ಎಲ್ಲಿ ಯಕ್ಷಗಾನ ಆಗಲಿ, ಡ್ರಾಯಿಂಗ್ ಆಗಲಿ, ಎಲ್ಲದಕ್ಕೂ ಸಹ ನೀನು ಮಾಡು, ನಿನಗೆ ಎಂತ ಇಷ್ಟ ಉಂಟು ಅಂತ ಮಾಡು ಅಂತ ಹೇಳಿದ್ದಕ್ಕೆ ಅದರಿಂದಾಗಿ ನಾನು ಇಲ್ಲಿ ತನಕ ಬರಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಫಸ್ಟ್ಲಿ ನಾನು ಪೇರೆಂಟ್ಸಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ನನಗೆ NSS ಅಲ್ಲಿ ಅಪಾರ್ಚುನಿಟಿ ಕೊಟ್ಟಂತಹ ನಮ್ಮ NSS ಆಫೀಸರ್ಸ್ ಪ್ರಿಯಶ್ರೀ ಮ್ಯಾಮ್ ಹಾಗೂ ಶಮನ್ ಸರ್, ಇವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದರೆ ನನ್ನನ್ನು ಸೆಲೆಕ್ಟ್ ಮಾಡಿ ನಿನಗೆ ಒಂದು ಎಬಿಲಿಟಿ ಉಂಟು ಅಂತ ನಾನು ನೆಕ್ಸ್ಟ್ ಲೆವೆಲ್ಸಿಗೆ ಹಾಕಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ನಮ್ಮ ಕಾಲೇಜ್ ಎಲ್ಲ ಟೀಚರ್ಸ್ ಹಾಗೂ ಪ್ರಿನ್ಸಿಪಲಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ನಮಗೆ
ಈ ಈ ನನ್ನ ಒಂದು ಕಲೆ ಅಥವಾ ಏನೊಂದು ಅಚೀವ್ಮೆಂಟನ್ನು ಗುರುತಿಸಿ ಸ್ಪಂದನ ಚಾನೆಲ್ ಇವರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಈಗ ನೀವು ನಿಮ್ಮಂತಹ ಕಲಾವಿದರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನನ್ನಂತಹ ಕಲಾವಿದರು, ನನ್ನಂತಹ ಹೇಳೋದಕ್ಕಿಂತ ಯಾರಿಗೆ ಪ್ರತಿಭೆ ಉಂಟು ಅವರು ಎಲ್ಲಿ ಅಪಾರ್ಚುನಿಟಿ ಸಿಗ್ತದೆ ಅಲ್ಲಿ ಟ್ರೈ ಮಾಡಿ. ನನಗೆ ಆಗೋದಿಲ್ಲ ಅದನ್ನೆಲ್ಲ ಹಿಂಜರಿಕೆ ಯಾವುದಕ್ಕೂ ಬೇಡ. ನಿಮ್ಮ ಹತ್ರ ಎಷ್ಟು ಗೊತ್ತುಂಟು ಅಷ್ಟನ್ನು ಎಲ್ಲ ಕಡೆ ಪ್ರದರ್ಶಿಸ್ತಾ ಬನ್ನಿ. ಆವಾಗ ಅದು ಲೆವೆಲಪ್ ಆಗ್ತಾ ಹೋಗ್ತದೆ. ಅದರಷ್ಟಕ್ಕೆ ಲೆವೆಲಪ್ ಆಗಿ ನಮಗೆ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಸಿಗೋದಂತೂ ಗ್ಯಾರಂಟಿ. ಅದು ಸಿಗ್ತದೆ ನಮ್ಮ ಲಕ್ಕಲ್ಲಿ ಇದ್ದರೆ. ಲಕ್ ಅಂತ ಹೇಳೋದಿಲ್ಲ, ನಾವೆಲ್ಲಿ ಹಾರ್ಡ್ ವರ್ಕ್ ಮಾಡ್ತೇವೆ ಅಲ್ಲಿ ನಮಗೆ ಅಪಾರ್ಚುನಿಟಿ ಸಿಗ್ತದೆ. ಹಾಗಾಗಿ ಅದನ್ನು ಯಾವತ್ತೂ ಮಿಸ್ ಮಾಡಬೇಡಿ, ಇಂಪ್ರೂವ್ ಮಾಡಿ. ನಿಮಗೆ ಎಲ್ಲಿ ಯಾವುದು ಮಾಡಲಿಕ್ಕೆ ಚಾನ್ಸ್ ಸಿಗ್ತದೆ ಎಲ್ಲ ಕೆಲಸವನ್ನು ಮಾಡ್ತಾ ನಿಮಗೆ ಸಿಕ್ಕಿದ ಅಪಾರ್ಚುನಿಟಿಯನ್ನು ಯುಟಿಲೈಸ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟ. ಸೊ ನಿಮ್ಮ ಮುಂದಿನ ಪ್ಲ್ಯಾನ್ಸ್, ಮುಂದಿನ ಡ್ರೀಮ್ಸ್ ಏನು? ಡ್ರೀಮ್ಸ್ ಅಂದರೆ ನನಗೆ ಫಸ್ಟ್ ಡಿಫೆನ್ಸಲ್ಲಿ ಹೋಗಬೇಕಂತ ತುಂಬ ಇಂಟ್ರೆಸ್ಟ್. ಚಿಕ್ಕದ್ರಿಂದ ಸಹ ಅದೇ ಇಂಟ್ರೆಸ್ಟ್. ಆಮೇಲೆ ಸ್ವಲ್ಪ ಚೇಂಜ್ ಆಯಿತು, ಟೀಚಿಂಗಿಗೆ ಹೋಯಿತು. ಆಮೇಲೆ ಸ್ವಲ್ಪ ಏರ್ಫೋರ್ಸಿಗೆ ಹೋಯಿತು. ಆದರೆ ಈಗ ಪುನಃ ಅದು ರಿಪೀಟ್. ಆಮೇಲೆ ಮಧ್ಯದಲ್ಲಿ ಎಂತ ಅಂತ ಇಂಜಿನಿಯರಿಂಗ್ ಹಾಗೆ ಹೀಗೆ ಎಲ್ಲರೂ ಸಹ ಹೇಳಿದ ಮೇಲೆ ಮಧ್ಯದಲ್ಲಿ ಬ್ರೇಕ್ ಆಯಿತು. ಎಂತ ಎಲ್ಲ ಬೇರೆ ಬೇರೆ ಥಾಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಈಗ ಪುನಃ RDC ಆದಮೇಲೆ ಅಲ್ಲಿ ನೋಡಿ, ಅಲ್ಲಿ ಆರ್ಮಿ ನೇವಿ ಅವರು ಎಲ್ಲ ನೋಡಿದ ಮೇಲೆ ಅವರು ಒಂದು ನಮಗೆ ನಮ್ಮನ್ನು ಅಪ್ರಿಷಿಯೇಟ್ ಮಾಡುವ ಲೆವೆಲ್ಸ್ ನೋಡಿದರೆ ಪುನಃ ಅಲ್ಲಿಗೆ ಹೋಗಬೇಕು ಅಂತ ತುಂಬ ಆಸೆ ಉಂಟು. ಅದು ಆಗ್ತದೆ ಅಂತ ಬಯಸ್ತೇನೆ. ಆಗದಿದ್ದರೆ ಟೀಚಿಂಗಿಗೆ ಹೋಗ್ತೇನೆ. ಓಕೆ ಚಿರಶ್ರೀ ಅವರೇ, ನಿಮ್ಮ ಇಲ್ಲಿವರೆಗಿನ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಬಂದ್ರಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಥ್ಯಾಂಕ್ಸ್. ಧನ್ಯವಾದ. ಎಸ್ ವೀಕ್ಷಕರೇ, ನೋಡಿದ್ದು ಅಲ್ಲ ಚಿರಶ್ರೀ ಅವರ RD ಜರ್ನಿ ಮತ್ತು ಚಿತ್ರಕಲಾ ಎಕ್ಸ್ಪೀರಿಯನ್ಸ್ ಮತ್ತು ಯಕ್ಷಗಾನದ ಎಕ್ಸ್ಪೀರಿಯನ್ಸ್. ಮುಂದಿನ ವಾರ ಮತ್ತೊಂದು ಸಂಚಿಕೆಯಲ್ಲಿ ನಾನು ಬರ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಸ್ಪಂದನ ವಾಹಿನಿ.